ಹ್ಮ್. ಪುಸ್ತಕ ಇದ್ದವರು ಪರಮ ಮಂಗಳ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಬುಕ್ ಇದೆ ಅಲ್ಲ, ಹಾ ಮಾತಾಜಿ. ಓದಿ 256 ಅಲ್ಲಿ. ಮಾತಾಜಿ ಹೋಸ್ಟ್ ಆಗಿದ್ದೀರಾ? ಓಕೆ ಓಕೆ ಮಾತಾಜಿ, ನೀವು ಓದ್ತಾ ಇರಿ ಮಾತಾಜಿ. ನಾನು ಪೇಜ್ ನಂಬರ್ ಎಷ್ಟು ಮಾತಾಜಿ? 256. 256. ಒಬ್ಬ ಗೋಪಿಯು. ಹರೇ ಕೃಷ್ಣ ಮಾತಾಜಿ, ನಾನೇ ಓದ್ತೀನಿ ಮಾತಾಜಿ. ಹಾ. ಒಬ್ಬ ಗೋಪಿಕೆಯು ತಾಯಿ ಯಶೋದೆಗೆ ಹೀಗೆ ಹೇಳಿದರು, ಅಮ್ಮ, ನಿನ್ನ ಮಗನು ಗೋಪಬಾಲಕರಲ್ಲಿ ಬಹು ನಿಪುಣನು. ಹಸುಗಳನ್ನು ಹೇಗೆ ನೋಡಿಕೊಳ್ಳಬೇಕು ಮತ್ತು ಕೊಳಲನ್ನು ಹೇಗೆ ನುಡಿಸಬೇಕು ಮುಂತಾದ ವಿವಿಧ ಕಲೆಗಳು ಅವನಿಗೆ ಗೊತ್ತು. ಅವನೇ ಹಾಡುಗಳನ್ನು ರಚಿಸುತ್ತಾನೆ. ಅವನು ನುಡಿಸಲು ಕೊಳಲನ್ನು ತುಟಿಯ ಬಳಿ ಇಟ್ಟುಕೊಳ್ಳುತ್ತಾನೆ. ಬೆಳಿಗ್ಗೆಯಾಗಲಿ ಸಂಜೆಯಾಗಲಿ ಅವನು ಕೊಳಲು ನುಡಿಸಿದಾಗ ಶಿವ, ಬ್ರಹ್ಮ, ಇಂದ್ರ, ಚಂದ್ರ ಮೊದಲಾದ ದೇವತೆಗಳು ತಲೆಬಾಗಿಸಿ ಗಮನವಿಟ್ಟು ಕೇಳುತ್ತಾರೆ. ಆ ದೇವತೆಗಳು ಬಲ್ಲವರು, ನಿಪುಣರೂ ಆಗಿದ್ದಾರೆ. ಹೀಗಿದ್ದು ಕೃಷ್ಣನು ಕೊಳಲ ನಾದವನ್ನು ಸಂಯೋಜಿಸುವುದರ ಬಗೆಯನ್ನು ಅವರು ಅರ್ಥ ಮಾಡಿಕೊಳ್ಳಲಾರರು. ಗಮನವಿಟ್ಟು ನಾದವನ್ನಾಲಿಸಿ ಅದನ್ನು ಅರ್ಥ ಮಾಡಿಕೊಳ್ಳಲು ಅವರು ಪ್ರಯತ್ನಿಸುತ್ತಾರೇನೋ ಸರಿ, ಆದರೆ ಬೆರಗಾಗದ್ದರ ಹೊರತು ಮತ್ತೊಂದನ್ನು ಅವರು ಮಾಡಲಾಗಲಿಲ್ಲ. ಮತ್ತೊಬ್ಬ ಗೋಪಿಕೆಯು, ಗೆಳತಿ, ಕೃಷ್ಣನು ಗೋವುಗಳೊಂದಿಗೆ ಮನೆಗೆ ಹಿಂದಿರುಗುವಾಗ ಗೋವುಗಳನ್ನು ನಡೆಯುವುದರಿಂದ ಭೂಮಿಗೆ ಆಗುವ ನೋವನ್ನು ಧ್ವಜ, ಸಿಡಿಲು, ತ್ರಿಶೂಲ ಮತ್ತು ಪದ್ಮಗಳು ಇರುವ ಅವನ ಕಾಲಿನ ಅಂಕುಶಗಳ ಗುರುತುಗಳು ಹೋಗಲಾಡಿಸುತ್ತವೆ. ಅವನು ಬಹು ಆಕರ್ಷಕವಾಗಿ ನಡೆಯುತ್ತಾನೆ. ತನ್ನ ಕೊಳಲನ್ನು ತೆಗೆದುಕೊಂಡು ಹೋಗುತ್ತಾನೆ. ಅವನನ್ನು ನೋಡಿದ ಮಾತ್ರದಿಂದಲೇ ಅವನ ಸಹವಾಸಕ್ಕಾಗಿ ಆತೊರೆಯುತ್ತೇವೆ. ಆಗ ನಮ್ಮ ಚಲನವಲನಗಳು ನಿಂತು ಹೋಗುತ್ತವೆ. ನಾವು ಮರಗಳಂತೆ ನಿಶ್ಚಲವಾಗಿ ನಿಲ್ಲುತ್ತೇವೆ. ನಾವು ಹೇಗೆ ಕಾಣುತ್ತೇವೆ ಎನ್ನುವುದನ್ನು ಮರೆತು ಬಿಡುತ್ತೇವೆ ಎಂದಳು. ಕೃಷ್ಣನ ಬಳಿ ಸಾವಿರಾರು ಗೋವುಗಳಿದ್ದರೂ ಅವುಗಳನ್ನು ಬಣ್ಣಗಳಿಗೆ ಅನುಗುಣವಾಗಿ ಗೋವುಗಳನ್ನು ವಿಂಗಡಿಸಲಾಗಿತ್ತು. ಬಣ್ಣಕ್ಕೆ ಅನುಗುಣವಾಗಿ ಅವುಗಳಿಗೆ ಹೆಸರನ್ನೂ ಇಟ್ಟಿದ್ದರು. ಅವುಗಳನ್ನು ಮೇಯಿಸಿಕೊಂಡು ಹಿಂದಿರುಗುವಾಗ ಕೃಷ್ಣನು ಎಲ್ಲಾ ಹಸುಗಳು ಬಂದಿವೆ ಎಂದು ಖಚಿತ ಮಾಡಿಕೊಳ್ಳುತ್ತಿದ್ದನು. ವೈಷ್ಣವರು 108 ಮಂದಿ ಗೋಪಿಕೆಯರನ್ನು ಪ್ರತಿನಿಧಿಸುವ 108 ಮಣಿಗಳನ್ನು ಎಣಿಸುವ ಕೃಷ್ಣನು ಹಸುಗಳು 108 ಹಸು ಗುಂಪುಗಳನ್ನು ಎಣಿಸುತ್ತಿದ್ದನು. ಒಬ್ಬ ಗೋಪಿಕೆಯು ಅವನನ್ನು ತನ್ನ ಸ್ನೇಹಿತೆಗೆ ಹೀಗೆ ವರ್ಣಿಸುತ್ತಾಳೆ. ಕೃಷ್ಣನು ಹಿಂದಿರುಗುವಾಗ ಅವನು ತುಳಸಿ ದಳಗಳ ಮಾಲೆಯನ್ನು ಧರಿಸಿರುತ್ತಾನೆ. ತನ್ನ ಗೆಳೆಯನಾದ ಒಬ್ಬ ಗೋಪಬಾಲಕನ ಹೆಗಲ ಮೇಲೆ ಕೈಯನ್ನಿಟ್ಟು ತನ್ನ ದಿವ್ಯ ಕೊಳಲನ್ನು ನುಡಿಸಲು ಪ್ರಾರಂಭಿಸುತ್ತಾನೆ. ಅವನ ಕೊಳಲ ನಾದವು ವೀಣೆಯ ನಾದದಂತಿರುತ್ತದೆ. ಅದನ್ನು ಕೇಳಿ ಹೆಣ್ಣು ಕಪ್ಪು ಜಿಂಕೆಗಳು ಸಂಮೋಹನಕ್ಕೊಳಗಾಗುತ್ತವೆ. ಜಿಂಕೆಗಳು ಕೃಷ್ಣನ ಬಳಿ ಬಂದಾಗ ಎಂತಹ ಮೋಡಿಗೆ ಒಳಗಾಗುತ್ತವೆ ಎಂದರೆ ಅವು ತಮ್ಮ ಮನೆಯನ್ನು, ಗಂಡಂದಿರನ್ನು ಮರೆತು ನಿಶ್ಚಲವಾಗಿ ನಿಂತು ಬಿಡುತ್ತದೆ. ಕೃಷ್ಣನ ಅಲೌಕಿಕ ಗುಣಗಳ ಸಾಗರದಿಂದ ಮಂತ್ರಮುಗ್ಧರಾದ ನಮ್ಮಂತೆ ಹೆಣ್ಣು ಜಿಂಕೆಗಳು ಅವನ ಕೊಳಲಿನ ನಾದದಿಂದ ಮಂತ್ರಮುಗ್ಧವಾಗುತ್ತದೆ. ಮತ್ತೊಬ್ಬ ಗೋಪಿಕೆಯು ತಾಯಿ ಯಶೋದೆಗೆ ಹೀಗೆಂದಳು, ಅಮ್ಮ, ನಿನ್ನ ಮಗನು ಮನೆಗೆ ಹಿಂದಿರುಗುವಾಗ ಕುಂದ ಪುಷ್ಪಗಳ ಮಗುಗಳನ್ನು ಅಲಂಕರಿಸಿಕೊಳ್ಳುತ್ತಾನೆ. ತನ್ನ ಗೆಳೆಯರಿಗೆ ಜ್ಞಾನವನ್ನು, ಸಂತೋಷವನ್ನು ಕೊಡಲೆಂದು ಕೊಳಲನ್ನು ನುಡಿಸುತ್ತಾನೆ. ದಕ್ಷಿಣದಿಂದ ಬೀಸುವ ತಂಗಾಳಿಯು ವಾತಾವರಣಕ್ಕೆ ಸಂತೋಷವನ್ನುಂಟು ಮಾಡುತ್ತದೆ, ಏಕೆಂದರೆ ಅದರಲ್ಲಿ ಸುವಾಸನೆಯು ತುಂಬಿರುತ್ತದೆ ಮತ್ತು ಅದು ತಂಪಾಗಿರುತ್ತದೆ. ಗಂಧರ್ವರು ಮತ್ತು ಸಿದ್ಧರಂತಹ ದೇವತೆಗಳು ಈ ವಾತಾವರಣದ ಲಾಭವನ್ನು ಪಡೆದುಕೊಂಡು ತಮ್ಮ ತುತ್ತೂರಿಗಳನ್ನು, ನಗಾರಿಗಳನ್ನು ನುಡಿಸಿ ಕೃಷ್ಣನಿಗೆ ಪ್ರಾರ್ಥನೆಯನ್ನು ಅರ್ಪಿಸುತ್ತಾರೆ. ವ್ರಜಭೂಮಿ ವೃಂದಾವನದ ನಿವಾಸಿಗಳು ವಿಷಯದಲ್ಲಿ ಕೃಷ್ಣನು ಬಹು ಕರುಣಾಮಯಿ. ಅವನು ತನ್ನ ಹಸುಗಳು ಮತ್ತು ಗೆಳೆಯರ ಜೊತೆಗೆ ಹಿಂದಿರುಗುವಾಗ ಅವನನ್ನು ಜನರು ಗೋವರ್ಧನ ಗಿರಿಧರ ಎಂದು ಸ್ಮರಿಸಿಕೊಳ್ಳುತ್ತಾರೆ. ಈ ಅವಕಾಶವನ್ನು ಬಳಸಿಕೊಂಡು ಬ್ರಹ್ಮ ಮತ್ತು ಶಿವರಂತಹ ಅತ್ಯುನ್ನತ ದೇವತೆಗಳು ಸಂಧ್ಯೆಯ ಪ್ರಾರ್ಥನೆಯನ್ನು ಸಲ್ಲಿಸಲು ಇಳಿದು ಬರುತ್ತಾರೆ ಮತ್ತು ಕೃಷ್ಣನ ಗುಣ ಮಹಿಮೆಗಳನ್ನು ಸಾರುವುದರಲ್ಲಿ ಅವರು ಗೋಪಬಾಲಕರನ್ನು ಸೇರಿಕೊಳ್ಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಬೇರೆಯವರಿಗೆ ಒಂದು ಚಾನ್ಸ್ ಕೊಡುವ. ಛಾಯಾದೇವಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಇದು ಸ್ಕ್ರೀನ್ ಅಲ್ಲಿ ಇದೆ ಅಲ್ವಾ? ಮತ್ತೆ ಒಂದ್ ನಿಮಿಷ. ಹೌದೌದು, ಸ್ಕ್ರೀನ್ ಅಲ್ಲಿ ಇದೆ. ಒಂದ್ ನಿಮಿಷ, ಅದನ್ನು ತಿರುಗಿಸ್ಕೊಳ್ತೀನಿ. ಬಂತು ಮಾತಾಜಿ, ಒಂದ್ ನಿಮಿಷ. ಎಲ್ಲಿ? ದೇವಕಿಯ ಗರ್ಭದ ಸಾಗರದಲ್ಲಿ ಅಲ್ಲಿದ್ದಾರ ಮಾತಾಜಿ? ಹೌದೌದು. ಹರೇ ಕೃಷ್ಣ. ದೇವಕಿಯ ಗರ್ಭದ ಸಾಗರದಲ್ಲಿ ಉದಿಸಿದ ಚಂದ್ರನಿಗೆ ಕೃಷ್ಣನನ್ನು ಹೋಲಿಸುತ್ತಾರೆ.
ಸಂಜೆ ಅವನು ಹಿಂದಿರುಗುವಾಗ ಆಯಾಸಗೊಂಡಿದ್ದಂತೆ ಕಾಣುತ್ತಾನೆ. ಆದರೂ ತನ್ನ ಮಂಗಳ ಸಾನ್ನಿಧ್ಯದಿಂದ ವೃಂದಾವನದ ನಿವಾಸಿಗಳನ್ನು ಹರ್ಷಗೊಳಿಸಲು ಪ್ರಯತ್ನಿಸುತ್ತಾನೆ. ಪುಷ್ಪ ಮಾಲೆಗಳನ್ನು ಧರಿಸಿ ಕೃಷ್ಣನು ಹಿಂದಿರುಗುವಾಗ ಅವನ ಮುಖವು ತುಂಬ ಸುಂದರವಾಗಿ ಕಾಣುತ್ತದೆ. ವೃಂದಾವನಕ್ಕೆ ಆನೆಯ ನಡಿಗೆಯಿಂದ ಹಿಂದಿರುಗಿ ನಿಧಾನವಾಗಿ ಮನೆಯ ಒಳಕ್ಕೆ ಹೋಗುತ್ತಾನೆ. ಅವನು ಹಿಂದಿರುಗಿದಾಗ ವೃಂದಾವನದ ಸ್ತ್ರೀ ಪುರುಷರು ಮತ್ತು ಹಸುಗಳು ಕೂಡಲೇ ದಿನದ ಉರಿಬಿಸಿಲನ್ನು ಮರೆತು ಬಿಡುತ್ತಾರೆ. ಕೃಷ್ಣನು ವೃಂದಾವನದಲ್ಲಿ ಇಲ್ಲದಿದ್ದಾಗ ಗೋಪಿಯರು ಅವನ ದಿವ್ಯ ಲೀಲೆಗಳ ಮತ್ತು ಕಾರ್ಯಗಳ ಇಂತಹ ವರ್ಣನೆಗಳನ್ನು ಸ್ಮರಿಸಿಕೊಳ್ಳುತ್ತಿದ್ದರು. ಇದರಿಂದ ಅವನು ಎಷ್ಟು ಆಕರ್ಷಕನಾಗಿದ್ದ ಎಂದು ನಮಗೆ ಸ್ವಲ್ಪ ಮಟ್ಟಿಗೆ ತಿಳಿಯುತ್ತದೆ. ಕೃಷ್ಣನು ಪ್ರತಿಯೊಂದು ವಸ್ತುವನ್ನು ಪ್ರತಿಯೊಬ್ಬರನ್ನು ಆಕರ್ಷಿಸುತ್ತಿದ್ದ. ಇದು ಕೃಷ್ಣನ ಆಕರ್ಷಣೆಯ ಪರಿಪೂರ್ಣ ವರ್ಣನೆ. ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯರಾಗಲು ಬಯಸುವವರಿಗೆ ಗೋಪಿಯರು ಮೇಲ್ಪಂಕ್ತಿಯ ಮಾರ್ಗದರ್ಶನ ಮಾಡಬಲ್ಲದು. ಕೃಷ್ಣನ ದಿವ್ಯ ಲೀಲೆಗಳನ್ನು ಸ್ಮರಿಸಿದ ಮಾತ್ರಕ್ಕೆ ಮನುಷ್ಯನು ಸುಲಭವಾಗಿ ಕೃಷ್ಣನ ಸಹವಾಸಿಯಾಗಬಹುದು. ಪ್ರತಿಯೊಬ್ಬರಿಗೂ ಯಾರನ್ನಾದರೂ ಪ್ರೀತಿಸುವ ಒಲವಿರುತ್ತದೆ. ಕೃಷ್ಣನೇ ಪ್ರೀತಿಯ ವಸ್ತುವಾಗಬೇಕೆನ್ನುವುದು ಕೃಷ್ಣ ಪ್ರಜ್ಞೆಯ ಕೇಂದ್ರ ಅಂಶ. ಸದಾ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡುತ್ತಾ ಕೃಷ್ಣನ ದಿವ್ಯ ಲೀಲೆಗಳನ್ನು ಸ್ಮರಿಸುವುದರಿಂದ ಯಾರೇ ಆಗಲಿ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರಬಹುದು ಮತ್ತು ತನ್ನ ಬದುಕನ್ನು ಮಹೋನ್ನತವಾಗಿಯೂ ಸಾರ್ಥಕವಾಗಿಯೂ ಮಾಡಿಕೊಳ್ಳಬಹುದು. ಗೋಪಿಯರ ವಿರಹ ಎಂಬ 34ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ ಕಮಲ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಈ ಅಧ್ಯಾಯದಲ್ಲಿ ಗೋಪಿಯರ ವಿರಹ ಭಕ್ತಿಯನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಯಾವ್ಯಾವ ವಿಷಯ ತಿಳ್ಕೊಂಡ್ವಿ ಅಂದ್ರೆ ಅವರ ಸಂಬಂಧ, ವೃಂದಾವನದ ಗೋಪಿಯರೊಂದಿಗೆ ಕೃಷ್ಣನ ಸಂಬಂಧ ಯಾವ ತರ ಆಳವಾಗಿತ್ತು ಅನ್ನೋದನ್ನ ತಿಳ್ಕೊಂಡ್ರಿ ನೀವು. ರಸನೃತ್ಯ, ಅವರು ರಾಸಲೀಲೆ ಮಾಡಿದ್ರೇನೋ ಅವ್ರಿಗೆ, ರಾತ್ರಿ ರಾಸಲೀಲೆ ಮಾಡಿದ್ರೇನೋ ಅವ್ರಿಗೆ ತೃಪ್ತಿ ಇರ್ತಾ ಇರಲಿಲ್ಲ. ದಿನದ 24 ಗಂಟೆನೂ ಸಹ ಅವರು ಕೃಷ್ಣನ ಸಹವರ್ತಿಗಳಾಗಿ ಅವನ ಜೊತೆ ಇರೋದಕ್ಕೆ ಅವರು ಬಯಸ್ತಾ ಇದ್ರು. ಅದು ಮತ್ತೆ ಬೆಳಿಗ್ಗೆ ಕೃಷ್ಣ ಕಾಡಿಗೆ ಹೋಗ್ತಾ ಇರ್ತಾನೆ, ಆದ್ರೆ ಇವರು ಗೋಪಿಕೆಯರು ಹೋಗ್ತಾ ಇರ್ಲಿಲ್ಲ. ಆದ್ರೇನು ಅವರ ಹೃದಯಗಳು ಕೃಷ್ಣನೊಂದಿಗೆ ಕಾಡಲ್ಲಿ ಹೋಗ್ತಾ ಇದ್ವಂತೆ, ಅವನನ್ನೇ ನೆನೆಸ್ತಾ ಇರೋರಂತೆ ದಿನವೆಲ್ಲ. ಇದು ಹೃದಯದಿಂದ ಅವರು ಯಾವ ತರ ಗೋಪಿಕೆಯರು ಕೃಷ್ಣನ ಸವಾಸದಲ್ಲಿ ಇದ್ರು ಅನ್ನೋದನ್ನ ತೋರಿಸುತ್ತೆ ನಮ್ಗೆ. ಮತ್ತೆ ವಿರಹದಿಂದ ಭಗವಂತನ ಸಹಚರ್ಯ ಅವ್ರು ಯಾವ ತರ ಮಾಡ್ತಾ ಇದ್ರು ಅನ್ನೋದ್ರ ಮೂಲಕ ಇದು ಒಂದು ಪ್ರೀತಿಯ ಅತ್ಯುನ್ನತ ಆತ್ಮೀಯ ಭಾವ, ಇದು ವಿರಹದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಯಿಂದ ಈ ವಿರಹ ಭಾವವನ್ನೇ ಚೈತನ್ಯ ಮಹಾಪ್ರಭುಗಳು ಮತ್ತು ಇತರ 6 ಗೋಸ್ವಾಮಿಗಳು ಅವರ ಬೋಧನೆಯ ಮುಖ್ಯ ಅಂಶ ಏನಾಗಿದೆ ಅಂದ್ರೆ ಈ ವಿರಹದ ಭಾವನೆಯ ಪ್ರೀತಿ ಯಾವ ತರ ಇತ್ತು ಅನ್ನೋದೇ ಆಗಿದೆ. ಆ ಮಾರ್ಗವನ್ನು ನಾವು ಅನುಸರಿಸ್ಬೇಕು, ಅನುಸರಿಸಿ ಅವನ ಕೃಷ್ಣನ ಸಹವಾಸ ಮಾಡಬಹುದು ಅಂತ ಇಲ್ಲಿ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಈ ಹರೇ ಕೃಷ್ಣ. ಒಂದ್ ನಿಮಿಷ, ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಅಲ್ಲಿ ಅವರು ಕೆಲವ್ರು ಜನ ಬೇರೆ ಲಿಂಕ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಲಿಂಕ್ ನಾನು ಅಲ್ಲಿಗೆ ಹೋಗ್ತೇನೆ. ಹರೇ ಕೃಷ್ಣ ಮಾತಾಡಿ, ಲಿಂಕ್ ಚೇಂಜ್ ಮಾಡಿದ್ದೀರಾ? ಹೌದೌದು. ಹೌದಾ, ಗೊತ್ತೇ ಇಲ್ಲ. ನಾನು ಅಲ್ಲೇ ಇದ್ದೆ ಇಷ್ಟೊತ್ತು ತನಕ, ಇವಾಗ ಆಗ್ತಾ ಇದೆ. ಗ್ರೂಪ್ ಅಲ್ಲಿ ಹಾಕಿದ್ದೇನೆ ಮಾತಾಜಿ ಮೆಸೇಜ್. ನೀವು ಸ್ಟಾರ್ಟ್ ಮಾಡಿ ಮಾತಾಜಿ, ನಾನು ಅಲ್ಲಿಗೆ ಹೋಗ್ತೇನೆ. ಪ್ರವೀಣ ಮಾತಾಜಿ, ನೀವು ಹೋಗ್ತೀರಾ ಅಲ್ಲಿಗೆ? ಯಾರು? ನನಗೆ ಮಾತಾಜಿ, ನಾನು ಹೋಗ್ತೀನಿ ಮಾತಾಜಿ. ಹೋಗಿ ಇಲ್ಲದೆ ನಾನು ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿ. ನಾನು ನೋಡ್ತೀನಿ ಮಾತಾಜಿ. ಓಕೆ. ಹರೇ ಕೃಷ್ಣ. ಇಲ್ಲಿ ಸ್ಟಾರ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣನ ರೂಪ, ಗುಣ, ಲೀಲೆ ಮತ್ತೆ ಪರಿವಾರ ಇವೆಲ್ಲನೂ ಸಹ ಆಧ್ಯಾತ್ಮಿಕ ಮತ್ತೆ ಅಲೌಕಿಕ ಲಕ್ಷಣಗಳಿಂದ ಕೂಡಿದ್ದಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನವವಿಧ ಭಕ್ತಿಯನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ. 9 ರೀತಿಯ ಭಕ್ತಿ ಸೇವೆ, ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಆತ್ಮನಿವೇದನ, ಈ ಎಲ್ಲಾ ಭಾವದಲ್ಲೂ ಸಹ ನಾವು ಕೃಷ್ಣನ ಸೇರಬಹುದು, ಕೃಷ್ಣನ ಭಕ್ತಿ ಮಾಡಬಹುದು ಅಂತ. ವಿರಹ ಭಾವದಲ್ಲಿ ಸೇವೆಯ ಮಹತ್ವವನ್ನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಿರಹ ಭಾವನೆಯಿಂದ ಭಕ್ತಿ ಸೇವೆ, ಗೋಪಿಕೆಯರ ಮಟ್ಟ ಇದೆಯಲ್ಲ, ಇದು ಅತ್ಯುನ್ನತ ಪರಿಪೂರ್ಣತೆಗೆ ಕರ್ಕೊಂಡು ಹೋಗುವಂತ ಶಕ್ತಿ ಇರುವಂತದ್ದು ಭಕ್ತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ 6 ಗೋಸ್ವಾಮಿಗಳಲ್ಲಿ ವಿರಹ ಭಾವನೆ ಹೆಂಗಿತ್ತಪ್ಪ ಅಂದ್ರೆ, ಮೊದಲನೇದಾಗಿ ಶ್ರೀನಿವಾಸಾಚಾರ್ಯರು ಅವರು ಏನು ಭೌತಿಕದಲ್ಲಿ ಅವರು ಐಶ್ವರ್ಯ, ಅಧಿಕಾರ ಮತ್ತೆ ಸರ್ಕಾರಿ ಸ್ಥಾನಮಾನ ಎಲ್ಲವನ್ನೂ ಹೊಂದಿದ್ರು. ಆದ್ರೆ ಅವನ್ನೆಲ್ಲ ತ್ಯಜಿಸಿ ಅವರು ಭಗವಂತನ ಸೇವೆಗೋಸ್ಕರ
ಅವನ್ನೆಲ್ಲವನ್ನು ತ್ಯಜಿಸಿದ್ರು. ಆಮೇಲೆ ವೈರಾಗ್ಯದಲ್ಲಿ ಅವ್ರು ಯಾವ ಥರ ಇರ್ತಾ ಇದ್ರು ಅಂತ, ಅವರು ಸಾಮಾನ್ಯ ಭಿಕ್ಷುಕರಂತೆ ಬದುಕಿದ್ರು, ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ರು, ಅವರು ಭಕ್ತಿಯಲ್ಲಿ ತೊಡಗಿದ್ರು. ಆದರೆ ಅವ್ರು ಭಿಕ್ಷೆ ಬೇಡ್ತಾ ಇರೋದು ಅವ್ರಿಗೇನು ಅವ್ರಿಗೆ ಅದ್ರ ಬಗ್ಗೆ ಲಕ್ಷ್ಯನೇ ಇರ್ತಾ ಇರಲಿಲ್ಲ. ಅವ್ರೇನು ಭಗವಂತನ ಸೇವೆ ಮಾಡ್ತಾ ಇರೋದು ಒಂದೇ ಭಾವದಲ್ಲಿ ಅವ್ರು ಇರ್ತಾ ಇದ್ರು. ಇದು ಗೋಪಿಕೆಯರು ಕೃಷ್ಣನಿಂದ ಬೇರ್ಪಟ್ಟಿದ್ರು ಸಹ ಅವನ ವಿರಹದಿಂದ ಯಾವಾಗಲೂ ಅವನ ನೆನಪಿನಲ್ಲೇ ಇರ್ತಾ ಅವರು ಒಂದು ರೀತಿ ಅಲೌಕಿಕ ಆನಂದವನ್ನ ಅನುಭವಿಸ್ತಾ ಇದ್ರು. ಅದು ವಿರಹ ಭಾವದ ಪ್ರೀತಿಯ ಲಕ್ಷಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ರಾಧಾ ಭಾವದಲ್ಲಿ ಅವರನ್ನ ಕೃಷ್ಣನಲ್ಲಿ ತಲ್ಲೀನರಾಗಿದ್ರು ಅಂತ. ಇಲ್ಲಿ ಮಧ್ವಗೌಡಿಯ ಪರಂಪರೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದೇ ತರ ಕೃಷ್ಣನಲ್ಲಿ ವಿರಹ ಭಾವನೆ ಇರಬೇಕು, ಭಗವಂತನ ಅಲೌಕಿಕ ರೂಪ, ಗುಣ, ಲೀಲಾ, ಪರಿವಾರ ಮತ್ತು ಬೋಧನೆಗಳ ಆರಾಧನೆಯನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯ ಭಗವಂತನ ಲೀಲೆಗಳ ಚರ್ಚೆಯಿಂದ ಚರ್ಚೆಯ ಮೂಲಕ ಭಕ್ತರು ಪರಿಪೂರ್ಣ ಭಕ್ತಿಗೆ ತಲುಪೋದಕ್ಕೆ ಸಹಾಯ ಮಾಡುತ್ತೆ. ಈ ತರ ಭಗವಂತನ ಲೀಲೆಗಳ ಚರ್ಚೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿರಹವೇ ಪರಿಪೂರ್ಣತೆ. ಭಗವಂತನ ಸೇವೆಯಲ್ಲಿ ತೊಡಗಿದ್ದಾಗಲೂ ನಿರಂತರ ಬೇರ್ಪಡುವ ವಿರಹ ಭಾವನೆ ಅನ್ನೋದು ಇರ್ಬೇಕಂತೆ. ಇದು ಕೃಷ್ಣ ಪ್ರಜ್ಞೆ ಪರಿಪೂರ್ಣತೆಯ ಸ್ಥಿತಿಯಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗೋಪಿಕೆಯ ಅಂದ್ರೆ ಗೋಪಿಕೆಯರಲ್ಲಿ ಆತ್ಮೀಯ ಸಂವಾದ ಯಾವ ತರ ನಡೀತಾ ಇತ್ತು ಕೃಷ್ಣ ಇಲ್ಲದೆ ಇದ್ದಾಗ ಅಂದ್ರೆ, ಅವ್ರು ಪರಸ್ಪರ ಹಂಚ್ಕೊಂತ ಇದ್ದ ವಿಷಯನೇ ಬರೀ ಕೃಷ್ಣನ ಅಲೌಕಿಕ ರೂಪ, ಅವನು ಕೊಳಲು, ನಾದ, ಲೀಲೆ ಇವುಗಳನ್ನೇ ಸ್ಮರಣೆ ಮಾಡ್ತಾ ಇರೋರಂತೆ. ಅವರು ಅದ್ರ ಜೊತೆನೆ ಅವುಗಳ ವಿಷಯವನ್ನೇ ಚರ್ಚೆ ಮಾಡ್ತಾ ಇದ್ರಂತೆ ಒಬ್ಬರನ್ನೊಳಗೆ. ಅದ್ರ ಜೊತೆಗೆ ಅವ್ರು ಇನ್ನೇನು ಚರ್ಚೆ ಮಾಡ್ತಾ ಇದ್ರು ಅಂದ್ರೆ, ಕೃಷ್ಣನ ವಿಶಿಷ್ಟ ಶೈಲಿಯ ನಡಿಗೆಯನ್ನು ಚರ್ಚೆ ಮಾಡ್ತಾ ಇದ್ರು. ಅವ್ನು ಯಾವ ತರ ಮಲಗ್ತಾ ಇದ್ದ, ಅವ್ನು ಯಾವ ತರ ಕೂತ್ಕೋತಾ ಇದ್ದ, ಯಾವ ತರ ಕೊಳಲು ಊದುತ್ತಾ ಇದ್ದ, ಇವುಗಳನ್ನೇ ವಿಷಯವನ್ನ ಅವ್ರು ಚರ್ಚೆ ಮಾಡ್ತಾ ಇದ್ರು. ಮತ್ತೆ ಕೃಷ್ಣನ ಕೊಳಲಿನ ಮಹಿಮೆ ಯಾವ ತರ ಇತ್ತಪ್ಪ ಅಂದ್ರೆ, ಅವನು ಕೊಳಲು ಊದುವಾಗ ದೇವತೆಗಳು ಮೇಲ್ಗಡೆ ವಿಮಾನದಲ್ಲಿ ಹೋಗ್ತಾ ಇರೋರು ನಿಲ್ಲಿಸ್ತಾ ಇದ್ರಂತೆ. ಅವ್ರ ಕೊಳಲ ನಾದವನ್ನ ಕೇಳಿದವರೆಲ್ಲ ದಿಗ್ಭ್ರಮೆಗೊಳ್ತಾ ಇದ್ರಂತೆ. ಅವರು ಆ ರೀತಿಯ ಕೊಳಲನ್ನ ಅವರು ಸಂಗೀತ ಕಲ್ತಿದ್ರು. ಇವನ ಕೊಳಲಿನ ನಾದಕ್ಕೆ ಅವರು ನಮ್ಗೆ ಈ ತರ ಕುಣಿಸಕ್ ಆಗಲ್ವಲ್ಲ, ಈ ರಾಗ ನಮಗ್ ಬರಲ್ವಲ್ಲ, ಈ ತರ ಇದು ನಮಗೆ ತಿಳಿಯಲ್ವಲ್ಲ ಅಂತ ಅವ್ರು ನಾಚಿಕೆ ಪಡ್ಕೋತಾ ಇದ್ರಂತೆ ಅವರು. ಮತ್ತೆ ಅವರು ಕೃಷ್ಣನ ರೂಪದ ಭಂಗಿ, ಅವ್ನು ಯಾವ ತರ ಅವ್ನು ಯಾವ ತರ ಅಲಂಕಾರ ಮಾಡ್ಕೊಂಡಿರ್ತಾನೆ, ನವಿಲ್ಗರಿ ಹೆಂಗ್ ಧರಿಸಿರ್ತಾನೆ, ಅವನ ದೇಹದ ಅಂದ್ರೆ ಸರ್ವಾಕರ್ಷಕ ಕೃಷ್ಣನ ಎಲ್ಲಾ ರೂಪಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ರಂತೆ. ಅವನು ಕೊಳಲು ಊದ್ತಾ ಇರ್ಬೇಕಾದ್ರೆ ಹಸು ಮತ್ತೆ ಇತರ ಪ್ರಾಣಿಗಳು ಊಟ ಮಾಡೋದು ಸಹ ನಿಲ್ಲಿಸಿ ಅವನ ಒಂದು ಜೀವಂತ ಚಿತ್ರಗಳ ತರ ಆ ಕೊಳಲಿನ ನಾದವನ್ನೇ ಅವರು ಕೇಳ್ತಾ ಇದ್ರಂತೆ. ಆ ತರ ಅವನ ಕೊಳಲ ನಾದ ಎಲ್ಲರನ್ನು ಮಂತ್ರಮುಗ್ಧಗೊಳಿಸ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಇನ್ನು ನದಿಗಳ ಪ್ರತಿಕ್ರಿಯೆ ಅವನ ಕೊಳಲಿನ ನಾದಕ್ಕೆ ಯಾವ ತರ ಇರ್ತಾ ಇತ್ತು ಅಂದ್ರೆ, ಯಮುನಾ ನದಿ ಹರಿಯದೇ ನಿಲ್ಲಿಸ್ಬಿಡ್ತಾ ಇತ್ತಂತೆ. ಅದನ್ನ ನಿಲ್ಲಿಸಿ ಆ ಕೊಳಲಿನ ನಾದ ಕೇಳ್ತಾ ಇತ್ತಂತೆ. ಅದೇ ಆ ತರ ನದಿಗಳು ಸಹ ಇದನ್ನು ತೋರಿಸ್ತಾ ಇದ್ರು. ಮತ್ತೆ ಈ ವಿರಹ ಭಾವನೆ ತೀವ್ರವಾದಾಗ ಗೋಪಿಗೆಯರು ಸಹ ನಿರಂತರವಾಗಿ ಅಳ್ತಾ ಇದ್ರಂತೆ. ಅವ್ರ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಕೃಷ್ಣ ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇದ್ರು. ಆದ್ರೆ ಅವನು ಸ್ವಲ್ಪ ಸಮಯ ಕಾಯೋರು, ಆದ್ರೆ ಅವನು ಬರ್ತಾರೆ ಅನ್ನೋ ನಿರೀಕ್ಷೆ ಸಂತೋಷ ಇರೋದು. ಅವ್ನು ಬರ್ಲಿಲ್ಲ ಅಂದಾಗ ಅದೇ ನಿರೀಕ್ಷೆ ಅವ್ರಿಗೆ ನಿರಾಸೆ ಆಗಿ ಅಳುವಿನ ಭಾವನೆ ಬರ್ತಾ ಇತ್ತಂತ ಅವ್ರಿಗೆ. ಆ ಥರ ಇದು ಭಕ್ತಿಯ ಶ್ರೇಷ್ಠ ಸ್ಥಿತಿ, ಸ್ಮರಣ ಮತ್ತೆ ವಿರಹ ಅನ್ನೋದು ಅಂತ ಇಲ್ಲಿ ಹೇಳಿದ. ಕೃಷ್ಣನ ನೆನಪಿನಲ್ಲಿ ಅವರು ಲೀಲೆ, ರೂಪ, ಶಬ್ದ ಮುಂತಾದ ಗುಣಗಳನ್ನು ಸ್ಮರಿಸುತ್ತಾ ಗೋಪಿಕೆಯರ ಭಕ್ತಿಯ ಪರಾಕಾಷ್ಠೆಗೆ ಅವ್ರನ್ನ ಹೋಗ್ತಾ ಇದ್ರಂತೆ. ಅಂದ್ರೆ ಈ ತರ ಅಂದ್ರೆ ಗೋಪಿಕೆಯರು ಕೃಷ್ಣನ ಲೀಲೆ, ರೂಪ, ನಾದ ಮತ್ತು ಸವಾಸದ ಆನಂದಮಯ ಪರಮ ಶ್ರದ್ಧಾ ಭಕ್ತಿಯ ಅನಾವರಣವನ್ನ ನಮ್ಗೆ ಈ ಅಧ್ಯಾಯದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಕೃಷ್ಣನೇ ಮೂಲ ದೇವೋತ್ತಮ ಪರಮಪುರುಷ ಅಂತ ಅವ್ರಿಗೆ ಗೊತ್ತಿತ್ತು. ಕೃಷ್ಣನೇ ಮೂಲ ದೇವರು, ಎಲ್ಲ ಇದರ ಕಾರಣ ಕೃಷ್ಣ ಅಂತ ಗೊತ್ತಿತ್ತು ಅವ್ರಿಗೆ. ಮತ್ತೆ ಗೋಪಾಲ ಬಾಲಕರು ದೇವತೆಗಳ ಅವತಾರಗಳು ಅನ್ನೋದು ಸಹ ಅವ್ರಿಗೆ ಗೊತ್ತಾಯ್ತು. ವೃಂದಾವನದಲ್ಲಿ ಕೃಷ್ಣನ ಸ್ವಭಾವ ಅವನು ಯಾವ ತರ ಇರ್ತಾ ಇದ್ದ ಅಂತಂದ್ರೆ, ಕಾಡಿನಲ್ಲಿ ಕೊಳಲು ನುಡಿಸ್ತಾ ಇರುವಾಗ ಸಸ್ಯ ಮರಗಳು ಸಹ ಅವನ ಕೊಳಲಿನ ನಾದಕ್ಕೆ ಮರೆತು ಅವು ಸಹ ಕೃಷ್ಣನ ಇದರಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗ್ತಾ ಇದ್ವಂತೆ. ಮತ್ತೆ ಆ ಮರ ಗಿಡಗಳು ಸಹ ಭಕ್ತಿಯಿಂದ ಅವನಿಗೆ ಅಂದ್ರೆ ಅದರಿಂದ ಬಂದಿರುವಂತ ಹಣ್ಣು ಹೂವು ಮುಂತಾದವುಗಳನ್ನ ಅರ್ಪಿಸ್ತಾ ಇದ್ವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವನ ಕೊಳಲನಾದ ಶಕ್ತಿ ವಾತಾವರಣವನ್ನು ಸುಗಂಧಮಯವಾಗಿರ್ತಾ ಇತ್ತಂತೆ. ಮತ್ತೆ ಜಲಚರ ಪಕ್ಷಿಗಳು ಸಹ ಧ್ಯಾನ ಸ್ಥಿತಿಗೆ ಹೋಗ್ತಾ ಇತ್ತಂತೆ. ಮತ್ತೆ ಮೋಡಗಳು ಸಹ ಅದಕ್ಕೆ ಅವನ ಕೊಳಲಿನ ನಾದಕ್ಕೆ ಸಹಕರಿಸ್ತಾ ಇತ್ತು.
ಇನ್ನು ಏನು ಕೊಕ್ಕರೆ, ಹಂಸ, ಬಾತ್ಕೋಳಿ ಮೊದಲಾದವು ಸಹ ದಿಗ್ಭ್ರಮೆಗೊಂಡು ಪಕ್ಷಿಗಳು ಸಹ ದಿಗ್ಭ್ರಮೆಗೊಂಡು ಧ್ಯಾನ ಸ್ಥಿತಿಗೆ ಹೋಗ್ತಾ ಇದ್ವಂತೆ. ಕೃಷ್ಣ ಮತ್ತೆ ಮೋಡ, ಅವನ ಸಂಬಂಧ ಹೆಂಗಿತ್ತು ಅಂದ್ರೆ ಕೃಷ್ಣ ಮೋಡ ಮತ್ತೆ ಸ್ನೇಹಿತ ಇಬ್ರು ಸ್ನೇಹಿತರು. ಮೋಡನೂ ಸಹ ನಮಗೆ ಸ್ನೇಹಿತ. ಯಾಕೆ ಅಂದ್ರೆ ನಮಗೆ ಬಿಸಿಲಿಂದ ನಾವು ತುಂಬಾ ಬಳಲಿದಾಗ ಏನಾಗುತ್ತೆ, ನಮಗೆ ಮೋಡದಲ್ಲಿ ಮಳೆ ಬಂದಾಗ ನಮಗೆ ಒಂಥರ ಸುಖದ ಅನುಭವ ಆಗುತ್ತೆ. ಅದೇ ತರ ಕೃಷ್ಣನು ಸಹ ಕೃಷ್ಣನ ಈ ಒಂದು ಕೊಳಲಿನ ನಾದ ನಮ್ಮ ಮನಸ್ಸಿಗೆ ಎಷ್ಟೇ ದುಃಖ ಆಗಿದ್ರು ಅದನ್ನ ಪರಿಹರಿಸುವಂತ ಶಕ್ತಿ ಇರುತ್ತೆ. ಆ ತರ ಕೃಷ್ಣ ಮತ್ತೆ ಮೋಡನ ಅವ್ರ ಸಂಬಂಧ ಆ ತರ ಇತ್ತು ಅಂತ ಹೇಳ್ತಾರೆ. ಮತ್ತೆ ಅವನ ಗುರುತುಗಳ ವಿಶೇಷತೆ ಏನಿತ್ತಪ್ಪ ಅಂತ ಹೇಳಿದ್ರೆ, ಈಗ ಹಸು ಮುಂತಾದ ಪ್ರಾಣಿಗಳು ನಡ್ಕೊಂಡು ಹೋಗಿದ್ದಾಗ ಭೂಮಿ ಮೇಲೆಲ್ಲ ಅದು ಹೆಜ್ಜೆ ಗುರುತು ಬಿಡ್ತಿರುತ್ತೆ, ಅದರಿಂದ ಭೂಮಿಗೆ ನೋವಾಗಿರುತ್ತೆ. ಆದ್ರೆ ಅದ್ರ ಮೇಲೆ ಕೃಷ್ಣ ನಡೆದ ಅಂತಂದ್ರೆ ಧ್ವಜ, ತ್ರಿಶೂಲ ಮುಂತಾದ ಕಮಲದ ಗುರುತುಗಳು ಭೂಮಿ ಮೇಲೆ ಬೀಳ್ತಾ ಇತ್ತಲ್ಲ ಅವ್ರ ಪಾದದಿಂದ, ಅದು ಆ ಭೂಮಿಗೆ ಮುಂಚೆ ಹಸು ಎಲ್ಲ ನಡೆದಾಗಿರೋ ನೋವನ್ನ ಸಹ ನಿವಾರಣೆ ಮಾಡ್ತಾ ಇತ್ತಂತೆ. ಆದ್ರಿಂದ ಇಲ್ಲಿ ಹೇಳ್ತಾರೆ, ಕೃಷ್ಣನ ಹೆಜ್ಜೆಗಳು ಹಸುಗಳು ನೀಡುವ ಹೆಜ್ಜೆ ಗುರುತಿನಿಂದ ಭೂಮಿಗೆ ನೋವಾಗಿರೋದನ್ನ ತಪ್ಪಿಸೋಷ್ಟು ಶಕ್ತಿ ಇರ್ತಾ ಇತ್ತು ಅಂತ. ಮತ್ತೆ ಅವನ ಅಲಂಕಾರ ಯಾವಾಗ್ಲೂ ಇರ್ತಾ ಇತ್ತಂತೆ. ಕೃಷ್ಣನ ಅಲಂಕಾರ ಅರಣ್ಯದಲ್ಲಿ ಅವನು ತಿಲಕ, ಹೂವಿನ ಮಾಲೆ, ಶ್ರೀಗಂಧ, ತುಳಸಿ, ಅಲೌಕಿಕ ಶೋಭೆಯ ಸಂಕೇತ ಇವುಗಳೆಲ್ಲ ಧರಿಸ್ಕೊಂಡು ಬಲರಾಮಗಳೊಂದಿಗೆ ಆನಂದದಿಂದ ಇರ್ತಾ ಇದ್ದಂತ ಕೃಷ್ಣ ಕಾಡಿನಲ್ಲಿ. ಗೋಪಿಕೆಯರು ಸಹ ಕೃಷ್ಣನಿಗೋಸ್ಕರ ಹಾಡನ್ನು ರಚಿಸಿ ಅವರೇ ನುಡಿಸ್ತಾ ಇದ್ರಂತೆ. ಈ ಹಾಡನ್ನ ಶಿವ, ಬ್ರಹ್ಮ, ಇಂದ್ರ ಮೊದಲಾದ ದೇವತೆಗಳು ಸಹ ಈ ಹಾಡನ್ನ ಹಾಡ್ತಾ ಇರೋ ಮುಂದೆ ಅವ್ರು ಕೇಳೋರಂತೆ. ಆದ್ರೆ ಸಹ ಇದನ್ನ ಅರ್ಥ ಮಾಡ್ಕೊಳಕ್ ಅವರು ಎಲ್ಲ ವಿದ್ವಾಂಸರಾಗಿದ್ರು. ನಮ್ಗಿಂತ ಜಾಸ್ತಿ ಅವ್ರಿಗೆ ಎಲ್ಲ ಜ್ಞಾನ ಇದ್ರೂ ಈ ಹಾಡನ್ನ ಅರ್ಥ ಮಾಡ್ಕೊಳಕ್ಕೆ ಅವರು ಕಷ್ಟಪಡ್ತಾ ಇದ್ರಂತೆ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ರಂತೆ. ಮತ್ತೆ ಅದೇ ಸಮಯದಲ್ಲಿ ಅವರು ದಿಗ್ಭ್ರಮೆಗೊಳ್ತಾ ಇದ್ರಂತೆ. ಮತ್ತೆ ಕೃಷ್ಣ ಮನೆಗೆ ಹಿಂದಿರುಗುವಾಗ ಗೋಪಿಕೆಯರು ಸ್ಥಿರವಾಗಿ ನಿಂತು ಅವ್ರನ್ನ ಕಾಯ್ತಾ ಇದ್ರಂತೆ. ಅವ್ನಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಇವ್ರಿಗೆ ಒಂದು ರೀತಿಯ ಖುಷಿ, ನಮ್ಮ ಹತ್ರ ಬರ್ತಾ ಇದೆ ನನಗೆ ಆ ಭಾವ ಉಂಟಾಗ್ತಾ ಇತ್ತಂತೆ. ಮತ್ತೆ ಅವ್ನು ಬರ್ತಾ ಇದ್ದಾನೆ ಅನ್ನೋ ಖುಷಿಗೆ ಏನೇನು ಆಗ್ತಾ ಇತ್ತು, ಒಂದು ಮರನೂ ಸಹ ಒಂದು ಅಲ್ಲಾಡ್ದೇ ಇರೋ ಸ್ಟ್ಯಾಚ್ಯೂ ತರ ಸ್ಥಿತಿಗೆ ಬರ್ತಾ ಇತ್ತಲ್ಲ, ಆ ತರ ಇವರು ಬರ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಇದರಲ್ಲಿ ಅವರು ವರ್ಣನೆ ಮಾಡ್ತಾರೆ ಕೃಷ್ಣನ ಸರ್ವಾಕರ್ಷತೆ ಮತ್ತು ಅವನ ಲೀಲೆಗಳ ಪವಿತ್ರತೆ ಇದು ಎಲ್ಲಾ ಜೀವರಾಶಿಗಳ ಮೇಲೆ ಯಾವ ತರ ಪ್ರಭಾವ ಬೀರ್ತಾ ಇತ್ತು ಅನ್ನೋದನ್ನ ಇವರು ನಮ್ಗೆ ತಿಳಿಸ್ಕೊಡ್ತಾ ಇದ್ರೆ. ಮತ್ತೆ ಅದರಲ್ಲಿ ಭಕ್ತಿಯ ತತ್ವನ ನಾವು ಯಾವ ತರ ಗ್ರಹಿಸ್ಬೇಕು ಅದರಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರು. ಮತ್ತೆ ಕೃಷ್ಣ ಮತ್ತೆ ಹಸುಗಳ ಸಂಬಂಧ ಯಾವ ತರ ಇತ್ತಪ್ಪ ಅಂದ್ರೆ, ಕೃಷ್ಣನಿಗೆ ಸಾವಿರಾರು ಹಸುಗಳಿತ್ತಲ್ಲ, ಅದನ್ನ ಬಣ್ಣಗಳು ಒಂದೊಂದು ಬಣ್ಣದ ಹಸು ಒಂದೊಂದ್ ತರ ಅಂತ ಗುಂಪು ಮಾಡ್ತಾ ಇದ್ರಂತೆ. ಮತ್ತೆ ಒಂದೊಂದು ಗುಂಪಿಗೂ ಒಂದೊಂದು ಹೆಸರು ಕೊಡ್ತಾ ಇದ್ರಂತೆ. ಮತ್ತೆ ಆ ಗುಂಪಿಗೆಲ್ಲ ಒಂದೊಂದು ಗೋಪಿಕೆಯರನ್ನು ಪ್ರತಿನಿಧಿಸುವಂತ 108 ಮಾಲೆಗಳು ಇರುತ್ತಲ್ಲ, ಆ ತರ ಒಂದೊಂದು ಗುಂಪಿಗೆ ಒಂದೊಂದು ಹೆಸರು ಕೊಡ್ತಾ ಇದ್ರಂತೆ. ಅದರಿಂದನೇ ಅವ್ರು ಎಲ್ಲ ಗುಂಪಲ್ಲೂ ಎಲ್ಲ ಬಂದಿದ್ಯಾ ಅನ್ನೋ ಕೌಂಟ್ ಅದೇ ತರ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದೇ ಸಂಜೆ ಸಮಯ ಕೃಷ್ಣ ಆಶ್ರಮಕ್ಕೆ ಹಿಂದಿರುಗುವಾಗ ಅವನ ದಿವ್ಯ ಶೋಭೆ ಚಂದ್ರನಂತೆ ಹೊಳಿತಾ ಇರುತ್ತೆ. ಅವನು ಆನಂದವಾಗಿ ಹೆಜ್ಜೆ ಹಾಕೊಂಡು ಪುರವನ್ನ ಪ್ರವೇಶ ಮಾಡ್ತಾ ಇರ್ತಾರಂತೆ. ಅವಾಗ ಪುರುಷರು ಮಹಿಳೆಯರು ಬೆಳಿಗ್ಗೆಯಿಂದ ಅವ್ರಿಗೆ ಏನೇನು ಕೆಲಸದ ತಾಪ ಇತ್ತೋ ಅದನ್ನೆಲ್ಲ ಮರಿತಾ ಇದ್ರಂತೆ. ಉರಿ ಬಿಸಿಲು ತಂಪಾಗೋ ಅಂತ ಆಗ್ತಾ ಇತ್ತಂತೆ ಕೃಷ್ಣ ವಾಪಸ್ ಬರುವಾಗ. ಆ ತರ ಇತ್ತಂತೆ. ಆದ್ರಿಂದ ನಾವು ಏನು ಹೇಳ್ತಾ ಇದ್ರೆ ಅಂದ್ರೆ, ಗೋಪಿಗರ ಭಾವಪೂರ್ಣ ಸ್ಮರಣೆ ಮಾಡ್ಬೇಕು. ಆ ತರ ನಾವು ಸ್ಮರಣೆ ಮಾಡಿದ್ರೆ ಕೃಷ್ಣನ ಹತ್ರ ಹೋಗೋದಕ್ಕೆ, ಸರ್ವಾಕರ್ಷಕ ಕೃಷ್ಣನ ಹತ್ರ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಗೋಪಿಕೆಯರ ಕೃಷ್ಣನ ಅನುಪಸ್ಥಿತಿಯಲ್ಲಿ ಅವನ ಲೀಲೆಗಳನ್ನು ಸ್ಮರಿಸುತ್ತಾರೆ. ಆ ಮಾತುಗಳಿಂದ ಕೃಷ್ಣ ಪ್ರಜ್ಞೆಯ ಜೀವಂತ ಚಿತ್ರಣ ನಮಗೆ ಸಿಗುತ್ತೆ. ಅವ್ರು ಯಾವ ತರ ಸ್ಮರಣೆ ಮಾಡ್ತಾ ಇದ್ರು, ಅದರಿಂದ ನಾವು ಕೃಷ್ಣನ ಇಡೀ ದಿನ ಯಾವ ತರ ನೆನೆಸ್ಕೋಬೇಕು ಅನ್ನೋದಕ್ಕೆ ಒಂದು ಚಿತ್ರಣ ನಮಗೆ ಇದರಿಂದ ಸಿಗುತ್ತೆ. ಸರ್ವಾಕರ್ಷಕನಾದ ಕೃಷ್ಣ ಇದು ಅವನ ಪರಿಪೂರ್ಣತೆಯ ಸೂಚಕ ಆಗಿರುತ್ತೆ. ಆದ್ರೆ ಇದ್ರ ಕೊನೆಗೆ ಅವ್ರು ಹೇಳ್ತಾ ಇದ್ದಾರೆ, ಭಕ್ತನ ಹೃದಯದಲ್ಲಿ ಪ್ರೀತಿ ಕೃಷ್ಣನ ಕಡೆ ತಿರುಗಬೇಕು. ಇದೇ ಕೃಷ್ಣ ಪ್ರಜ್ಞೆಯ ಹೃದಯ ಅಂದ್ರೆ ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರಜ್ಞೆ ತುಂಬಬೇಕು ಅಂತ ಇಲ್ಲಿ ಹೇಳ್ತಾರೆ. ಕೃಷ್ಣನ ಲೀಲೆ ಸ್ಮರಣೆ ಮತ್ತು ಹರೇ ಕೃಷ್ಣ ಮಹಾಮಂತ್ರದ ಜಪದಿಂದ ಭಕ್ತನು ಅವನೊಂದಿಗೆ ಸಹವಾಸವನ್ನು ಅನುಭವಿಸ್ಬೇಕಂತೆ. ಜೀವನವು ಪವಿತ್ರವಾಗುತ್ತದೆ ಮತ್ತು ಪರಿಪೂರ್ಣತೆಯತ್ತ ಸಾಗುತ್ತದೆ ಅನ್ನೋದ್ರಲ್ಲಿ ಇದು ಗೋಪಿಕೆಯರ ವಿರಹ ಎಂಬ 34ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯುತ್ತೆ. ಹರೇ ಕೃಷ್ಣ ಮಾತಾಜಿ.
ಇಲ್ಲಿ ಕೃಷ್ಣನನ್ನು ಕರೆತರಲು ಕಂಸನ ಅಕ್ರೂರನನ್ನು ಕಳಿಸ್ತಾನೆ. 108. 35 ಅಂಬಿಕಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೃಷ್ಣನನ್ನು ಕರೆತರಲು ಕಂಸನು ಅಕ್ರೂರನನ್ನು ಕಳಿಸುತ್ತಾನೆ. ವೃಂದಾವನವು ಸದಾ ಕೃಷ್ಣನ ಯೋಚನೆಯಲ್ಲಿ ಮುಳುಗುತ್ತಿತ್ತು. ಪ್ರತಿಯೊಬ್ಬರೂ ಅವನ ಲೀಲೆಗಳನ್ನು ಸ್ಮರಿಸುತ್ತಿದ್ದರು ಮತ್ತು ಸದಾ ಅಲೌಕಿಕ ಆನಂದ ಸಾಗರದಲ್ಲಿ ಮುಳುಗಿದ್ದರು. ಆದರೆ ಭೌತಿಕ ಜಗತ್ತು ಎಷ್ಟು ಕಶ್ಮಲವಾಗಿದೆ ಎಂದರೆ ವೃಂದಾವನದಲ್ಲಿ ಸಹ ಅಸುರರು ಶಾಂತಿಯನ್ನು ಕದಡಲು ಪ್ರಯತ್ನಿಸಿದರು. ಅರಿಷ್ಟಾಸುರ ಎನ್ನುವ ರಾಕ್ಷಸನು ದೊಡ್ಡ ಗೂಳಿಯ ರೂಪದಲ್ಲಿ ಗ್ರಾಮವನ್ನು ಪ್ರವೇಶಿಸಿದನು. ಗೂಳಿಯು ಬೃಹದಾಕಾರವಾಗಿತ್ತು, ಆದರೆ ಬಹು ದೊಡ್ಡ ಕೊಂಬುಗಳಿದ್ದವು. ಅದು ನೆಲವನ್ನು ತನ್ನ ಗೊರಸುಗಳಿಂದ ತೋಡುತ್ತಿತ್ತು. ರಾಕ್ಷಸನು ವೃಂದಾವನವನ್ನು ಪ್ರವೇಶಿಸಿದಾಗ ಭೂಕಂಪವಾದಂತೆ ಭೂಮಿಯು ನಡುಗಿತು. ಅವನು ಭಯಂಕರವಾಗಿ ಹೂಂಕರಿಸಿದನು ಮತ್ತು ನದಿಯ ತೀರದಲ್ಲಿ ನೆಲವನ್ನು ತೋಡಿ ಗ್ರಾಮವನ್ನು ಪ್ರವೇಶಿಸಿದನು. ಗೂಳಿಯ ಭಯಂಕರ ಗರ್ಜನೆಯು ಎಷ್ಟು ಒಳಪೊಕ್ಕು ಭೇದಿಸುವಂತಿತ್ತು ಎಂದರೆ ಅನೇಕ ಗರ್ಭಿಣಿ ಹಸುಗಳಿಗೂ ಸ್ತ್ರೀಯರಿಗೂ ಗರ್ಭಪಾತವಾಯಿತು. ಅದರ ದೇಹವು ಎಷ್ಟು ದೊಡ್ಡದಾಗಿ, ಗಟ್ಟಿಯಾಗಿ ಮತ್ತು ಬಲವಾಗಿತ್ತೆಂದರೆ ಪರ್ವತಗಳ ಮೇಲೆ ಮೋಡಗಳು ಸುಳಿದಾಡುವಂತೆ ಅದರ ದೇಹದ ಮೇಲೆ ಒಂದು ಮೋಡವು ಸುಳಿದಾಡುತ್ತಿತ್ತು. ಅರಿಷ್ಟಾಸುರನು ವೃಂದಾವನವನ್ನು ಎಷ್ಟು ಭಯಂಕರ ರೀತಿಯಲ್ಲಿ ಪ್ರವೇಶಿಸಿದನೆಂದರೆ ಸ್ತ್ರೀ ಪುರುಷರೆಲ್ಲರೂ ಭಯದಿಂದ ತತ್ತರಿಸಿದರು ಮತ್ತು ಹಸುಗಳು ಇತರ ಪ್ರಾಣಿಗಳು ಗ್ರಾಮದಿಂದ ಓಡಿಹೋದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಮಂಜುಳಾ ಎ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ. ಸನ್ನಿವೇಶವು ಬಹು ಭಯಂಕರವಾಯಿತು. ವೃಂದಾವನದ ನಿವಾಸಿಗಳೆಲ್ಲ ಕೃಷ್ಣ ಕೃಷ್ಣ, ದಯವಿಟ್ಟು ನಮ್ಮನ್ನು ಕಾಪಾಡು ಎಂದು ಕೂಗಿಕೊಳ್ಳಲು ಪ್ರಾರಂಭಿಸಿದರು. ಹಸುಗಳು ಓಡಿ ಹೋಗುತ್ತಿದ್ದುದನ್ನು ಕೃಷ್ಣನು ನೋಡಿದ ಕೂಡಲೇ ಹೆದರಬೇಡಿ, ಹೆದರಬೇಡಿ ಎಂದು ಉತ್ತರ ಕೊಟ್ಟ. ಅನಂತರ ಅವನು ಅರಿಷ್ಟಾಸುರನ ಮುಂದೆ ನಿಂತು, ಜೀವಿಗಳಲ್ಲೆಲ್ಲ ನೀನು ಅತ್ಯಂತ ಅಧಮನು. ಗೋಕುಲ ನಿವಾಸಿಗಳನ್ನು ಏಕೆ ಹೆದರಿಸುತ್ತೀಯೇ? ಇದರಿಂದ ನಿನಗೇನು ಲಾಭ? ನನ್ನ ಅಧಿಕಾರವನ್ನು ಪ್ರಶ್ನಿಸಲು ನೀನು ಬಂದಿದ್ದರೆ ನಾನು ನಿನ್ನೊಡನೆ ಹೋರಾಟ ಮಾಡಲು ಸಿದ್ಧ ಎಂದು ಹೇಳಿದನು. ಈ ರೀತಿಯಲ್ಲಿ ಕೃಷ್ಣನು ರಾಕ್ಷಸನಿಗೆ ಸವಾಲು ಹಾಕಿದನು. ಕೃಷ್ಣನ ಮಾತುಗಳಿಂದ ರಾಕ್ಷಸನಿಗೆ ಬಹು ಕೋಪ ಬಂದಿತು. ಕೃಷ್ಣನು ಗೆಳೆಯನೊಬ್ಬನ ಭುಜದ ಮೇಲೆ ಕೈಯಿಟ್ಟು ಗೂಳಿಯ ಮುಂದೆ ನಿಂತನು. ಗೂಳಿಯು ಕೋಪದಿಂದ ಕೃಷ್ಣನ ಕಡೆಗೆ ಧಾವಿಸಿತು. ತನ್ನ ಗೊರಸುಗಳಿಂದ ನೆಲವನ್ನು ಬಗೆಯುತ್ತಾ ಅರಿಷ್ಟಾಸುರನು ಬಾಲವನ್ನು ಎತ್ತಿದನು. ಬಾಲದ ಸುತ್ತಮುತ್ತ ಮೋಡಗಳು ಸುಳಿದಾಡಿದಂತೆ ಕಂಡಿತು. ಅವನ ಕಣ್ಣುಗಳು ಕೆಂಪಗಿದ್ದವು, ಕೋಪದಿಂದ ಅತ್ತಿತ್ತ ಚಲಿಸುತ್ತಿದ್ದವು. ತನ್ನ ಕೊಂಬುಗಳನ್ನು ಕೃಷ್ಣನ ಕಡೆಗೆ ತಿರುಗಿಸಿ ಇಂದ್ರನ ಸಿಡಿಲಿನಂತೆ ಮೇಲೆರಗಿದನು. ಕೃಷ್ಣನು ಕೂಡಲೇ ಅವನ ಕೊಂಬುಗಳನ್ನು ಹಿಡಿದು ಬೃಹದಾಕಾರದ ಆನೆಯು ತನ್ನನ್ನು ವಿರೋಧಿಸುವ ಸಣ್ಣ ಆನೆಯನ್ನು ಹಿಂದಟ್ಟುವಂತೆ ಅವನನ್ನು ನೂಕಿಬಿಟ್ಟನು. ರಾಕ್ಷಸನಿಗೆ ಆಯಾಸವಾದಂತೆ ಕಂಡರು ಮತ್ತು ಅವನು ಬೆವರು ಸುರಿಸುತ್ತಿದ್ದರೂ ಧೈರ್ಯ ತಂದುಕೊಂಡು ಮೇಲಕ್ಕೆದ್ದು ಬಹು ಬಲದಿಂದ ಮತ್ತು ಕೋಪದಿಂದ ಕೃಷ್ಣನ ಮೇಲೆ ಎರಗಿದನು.
ಕೃಷ್ಣನತ್ತ ಧಾವಿಸುವಾಗ ಅವನು ಗಟ್ಟಿಯಾಗಿ ಉಸಿರು ಬಿಡುತ್ತಿದ್ದನು. ಕೃಷ್ಣನು ಮತ್ತೆ ಅವನ ಕೊಂಬುಗಳನ್ನು ಹಿಡಿದುಕೊಂಡು ಕೂಡಲೇ ಅವನನ್ನು ನೆಲಕ್ಕೆಸೆದನು. ಈ ರಾಕ್ಷಸನ ಕೊಂಬುಗಳು ಮುರಿದು ಹೋದವು. ಒದ್ದೆ ಬಟ್ಟೆಯನ್ನು ನೆಲದ ಮೇಲೆ ಹಿಂಡುವಂತೆ ಕೃಷ್ಣನು ಅವನ ದೇಹವನ್ನು ಒದೆಯಲು ಪ್ರಾರಂಭಿಸಿದನು. ಹೀಗೆ ಕೃಷ್ಣನು ಒದ್ದಾಗ ಅರಿಷ್ಟಾಸುರನು ಉರುಳಿದನು. ತನ್ನ ಕಾಲುಗಳನ್ನು ರಭಸದಿಂದ ಹೊಡೆಯಲು ಪ್ರಾರಂಭಿಸಿದನು. ರಕ್ತ ಸುರಿಸುತ್ತಾ ಮಲಮೂತ್ರ ಮಾಡಿಕೊಂಡು ಅವನ ಕಣ್ಣುಗಳು ಕಣ್ಣುಗೂಡಿನಿಂದ ದಿಟ್ಟಿಸುತ್ತಿರುವಂತೆ ಅವನು ಸಾವಿನ ರಾಜ್ಯಕ್ಕೆ ಹೊರಟು ಹೋದನು. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದಗಳು. MN ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಸ್ವರ್ಗಲೋಕದ ದೇವತೆಗಳು ಕೃಷ್ಣನ ಅದ್ಭುತ ಸಾಧನೆಗಾಗಿ ಹೂಮಳೆಗರೆದರು. ಆಗಲೇ ಕೃಷ್ಣನು ವೃಂದಾವನ ನಿವಾಸಿಗಳ ಆತ್ಮವಾಗಿದ್ದನು, ಪ್ರಾಣವಾಗಿದ್ದನು. ಗೂಳಿಯ ರೂಪದಲ್ಲಿ ಬಂದ ರಾಕ್ಷಸರನ್ನು ಕೊಂದ ಮೇಲೆ ಅವನು ಎಲ್ಲರ ಆಕರ್ಷಣೆ ಕೇಂದ್ರವಾದ. ಬಲರಾಮನೊಡನೆ ಅವನು ಬಹು ಹರ್ಷದಿಂದ ವೃಂದಾವನವನ್ನು ಪ್ರವೇಶಿಸಿದನು. ನಿವಾಸಿಗಳು ಬಹು ಸಂತೋಷದಿಂದ ಬಲರಾಮನನ್ನು ಬಹುವಾಗಿ ಹೊಗಳಿದರು. ಮನುಷ್ಯನೊಬ್ಬನು ವಿಶೇಷ ಸಾಹಸವನ್ನು ಮಾಡಿದಾಗ ಸಹಜವಾಗಿಯೇ ಅವನ ನೆಂಟರಿಷ್ಟರಿಗೆ ಬಹು ಸಂತೋಷವಾಗುತ್ತದೆ. ಈ ಪ್ರಸಂಗದ ನಂತರವೇ ನಾರದ ಮಹರ್ಷಿಗಳು ಕೃಷ್ಣನ ರಹಸ್ಯವನ್ನು ತಿಳಿಯಪಡಿಸಿದ್ದು. ನಾರದ ಮುನಿಗಳನ್ನು ಸಾಮಾನ್ಯವಾಗಿ ದೇವದರ್ಶನ ಎಂದು ಕರೆಯುತ್ತಾರೆ. ಹೀಗೆಂದರೆ ದೇವತೆಗಳು ಅಥವಾ ದೇವತೆಗಳಿಗೆ ಸಮನಾದವರು ಮಾತ್ರ ಅವರನ್ನು ನೋಡಲು ಸಾಧ್ಯ. ಆದರೆ ನಾರದರು ಕಂಸನ ಬಳಿಗೆ ಹೋದರು. ಅವನ ದೇವತೆಗಳ ಸಮನಲ್ಲವೇ ಅಲ್ಲ. ಆದರೂ ಕಂಸನು ಅವರನ್ನು ಕಂಡನು. ನಾರದ ಮುನಿಯ ಮಾತೇಕೆ? ಕಂಸನು ಕೃಷ್ಣನನ್ನು ನೋಡಿದನು. ಆದರೆ ಸಾಮಾನ್ಯವಾಗಿ ಪ್ರಭುವನ್ನು, ಅವನ ಭಕ್ತರನ್ನು ನೋಡಲು ಪರಿಶುದ್ಧ ನೇತ್ರಗಳಿರಬೇಕು. ಪರಿಶುದ್ಧ ಭಕ್ತನ ಸಹವಾಸದಿಂದ ಅಜ್ಞಾನ ಸುಕೃತಿ ಎಂದರೆ ಕಣ್ಣಿಗೆ ಕಾಣದ ಲಾಭವನ್ನು ಪಡೆಯಬಹುದು. ಇಂತಹ ಮನುಷ್ಯನಿಗೆ ತಾನು ಹೇಗೆ ಮುಂದುವರಿಯುತ್ತಿದ್ದೇನೆ ಎಂದು ಅರ್ಥವಾಗುವುದಿಲ್ಲ. ಆದರೆ ಪ್ರಭುವಿನ ಭಕ್ತರನ್ನು ನೋಡಿದುದರಿಂದ ಅವನು ಮುಂದುವರಿಯುತ್ತಾನೆ. ಎಲ್ಲವನ್ನೂ ಬೇಗನೆ ಮುಗಿಸುವುದು ನಾರದ ಮುನಿಯ ಉದ್ದೇಶ. ಕೃಷ್ಣನು ರಾಕ್ಷಸರನ್ನು ಕೊಲ್ಲಲು ಅವತರಿಸಿದನು. ಅವರಲ್ಲಿ ಕಂಸನೇ ಮುಖ್ಯವಾದವನು. ನಾರದರು ಕೆಲಸಗಳನ್ನು ಚುರುಕುಗೊಳಿಸಲು ಬಯಸಿದರೂ ಎಲ್ಲ ಸತ್ಯವಾದ ಮಾಹಿತಿಯೊಡನೆ ಕಂಸನ ಬಳಿಗೆ ಅವರು ಹೋದರು. ನಾರದರು ಕಂಸನಿಗೆ, ವಸುದೇವನ 8ನೇ ಮಗನು ನಿನ್ನನ್ನು ಕೊಲ್ಲುವನು. ವಸುದೇವನ 8ನೇ ಮಗನು ಹೆಣ್ಣು ಮಗು ಎಂದು ನಂಬಿಸಿ ವಸುದೇವನು ನಿನಗೆ ಮೋಸ ಮಾಡಿದನು. ವಾಸ್ತವವಾಗಿ ನಂದ ಮಹಾರಾಜನ ಹೆಂಡತಿ ಯಶೋದೆಯು ಮಗಳನ್ನು ಹೆತ್ತಳು. ವಸುದೇವನು ತನ್ನ ಮಗುವಿಗೆ ಬದಲಾಗಿ ಹೆಣ್ಣು ಮಗುವನ್ನು ತಂದನು. ಆದುದರಿಂದ ನಿನಗೆ ದಾರಿ ತಪ್ಪಿತು. ಬಲರಾಮನಂತೆಯೇ ಕೃಷ್ಣನು ವಸುದೇವನೇ ಮಗ. ನಿನ್ನ ಕ್ರೌರ್ಯಕ್ಕೆ ಹೆದರಿ ವಸುದೇವನು ಸಮಯೋಚಿತ ಜಾಣ್ಮೆಯಿಂದ ಅವರನ್ನು ನಿನ್ನ ಕಣ್ಣಿಗೆ ಕಾಣದಂತೆ ವೃಂದಾವನದಲ್ಲಿ ಬಚ್ಚಿಟ್ಟಿದ್ದಾನೆ ಎಂದು ಹೇಳಿದರು. ನಾರದರು ಮುಂದುವರೆದು ಕೃಷ್ಣ ಮತ್ತು ಬಲರಾಮರು ನಂದ ಮಹಾರಾಜನ ಆಶ್ರಯದಲ್ಲಿ ಅಜ್ಞಾತವಾಗಿ ಬೆಳೆಯುತ್ತಿದ್ದಾರೆ. ವಿವಿಧ ಮಕ್ಕಳನ್ನು ಕೊಲ್ಲಲು ವೃಂದಾವನಕ್ಕೆ ಕಳಿಸಿದ ನಿನ್ನ ಸಂಗಾತಿ ಅಸುರರೆಲ್ಲನ್ನು ಕೃಷ್ಣ ಮತ್ತು ಬಲರಾಮನು ಕೊಂದರು ಎಂದು ಹೇಳಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾರದ ಮುನಿಗಳಿಂದ ಈ ವಿಷಯವು ತಿಳಿಯುತ್ತಲೇ ಕಂಸನು ತನ್ನ ಹರಿತವಾದ ಕತ್ತಿಯನ್ನು ಹೊರಗೆಳೆದು ತನಗೆ ಮೋಸ ಮಾಡಿದ ವಸುದೇವನನ್ನು ಕೊಲ್ಲಲು ಸಿದ್ಧನಾದನು. ಆದರೆ ನಾರದರು ಅವನನ್ನು ಸಮಾಧಾನ ಪಡಿಸಿದರು. ಅವರು, ನಿನ್ನನ್ನು ಕೊಲ್ಲುವವನು ವಸುದೇವನಲ್ಲ, ಅವನನ್ನು ಕೊಲ್ಲಲು ನಿನಗೆ ತವಕವೇಕೆ? ಕೃಷ್ಣ ಮತ್ತು ಬಲರಾಮರನ್ನು ಕೊಲ್ಲಲು ಪ್ರಯತ್ನ ಮಾಡುವುದು ಉತ್ತಮ ಎಂದು ಹೇಳಿದರು. ಆದರೆ ತನ್ನ ಕೋಪವನ್ನು ತೃಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಕಂಸನು ವಸುದೇವನನ್ನು ಅವನ ಹೆಂಡತಿಯನ್ನು ಬಂಧಿಸಿ ಕಬ್ಬಿಣದ ಸರಪಳಿ ಬಿಗಿದನು. ಹೊಸದಾಗಿ ತಿಳಿದ ಸಂಗತಿಯಿಂದ ಕಾರ್ಯಪ್ರವೃತ್ತನಾಗಿ ಕಂಸನು ಕೂಡಲೇ ಕೇಶಿರಾಜನನ್ನು ಕರೆದು ಕೃಷ್ಣ ಮತ್ತು ಬಲರಾಮರನ್ನು ಕರೆತರಲು ಕೂಡಲೇ ವೃಂದಾವನಕ್ಕೆ ಹೋಗುವಂತೆ ಹೇಳಿದನು. ವಾಸ್ತವವಾಗಿ ವೃಂದಾವನಕ್ಕೆ ಹೋಗಿ ಕೃಷ್ಣ ಮತ್ತು ಬಲರಾಮರ ಕೈಯಲ್ಲಿ
ಆತನ ಮೋಕ್ಷವನ್ನು ಪಡೆಯುವಂತೆ ಕಂಸನು ಹೇಳಿದನು. ಅನಂತರ ಕಂಸನು ನಿಪುಣ ಮಾವುತರಾದ ಚಾಣೂರ, ಮುಷ್ಟಿಕ, ಶಲ, ತೋಷಲ ಮೊದಲಾದವರನ್ನು ಕರೆದು, ಪ್ರಿಯ ಸ್ನೇಹಿತರೆ, ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ಬೃಂದಾವನಲ್ಲಿ ನಂದ ಮಹಾರಾಜನ ಅರಮನೆಯಲ್ಲಿ ಬಲರಾಮ ಮತ್ತು ಕೃಷ್ಣ ಎಂಬ ಅಣ್ಣ ತಮ್ಮಂದಿರಿದ್ದಾರೆ. ವಾಸ್ತವವಾಗಿ ಅವರು ವಸುದೇವನ ಇಬ್ಬರು ಮಕ್ಕಳು. ನಿಮಗೆ ತಿಳಿದಿರುವಂತೆ ಕೃಷ್ಣನ ಕೈಯಲ್ಲಿ ಸಾಯುವುದು ನನ್ನ ವಿಧಿ. ಹಾಗೆಂದು ಭವಿಷ್ಯವಾಣಿ ಇದೆ. ಒಂದು ಕುಸ್ತಿ ಪಂದ್ಯವನ್ನು ಏರ್ಪಾಟು ಮಾಡಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಉತ್ಸವವನ್ನು ನೋಡಲು ದೇಶದ ಎಲ್ಲಾ ಭಾಗಗಳಿಂದ ಜನರು ಬರುತ್ತಾರೆ. ನಾನು ಆ ಇಬ್ಬರು ಹುಡುಗರನ್ನು ಇಲ್ಲಿಗೆ ಬರಮಾಡುತ್ತೇನೆ. ಕುಸ್ತಿಯ ಕಣದಲ್ಲಿ ಅವರಿಬ್ಬರನ್ನು ಕೊಲ್ಲಲು ಪ್ರಯತ್ನಿಸಿ ಎಂದು ಹೇಳಿದನು. ಹರೇ ಸಾಕ ಕೃಷ್ಣ ಮಾತಾಜಿ? ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ ಓದಿ. ಹರೇ ಕೃಷ್ಣ ಕೃಷ್ಣ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಕಂಸನು ತನ್ನ ಸ್ನೇಹಿತರಿಗೆ ಶಿವ ಪೂಜೆಗೆ ಅಲ್ಲ, ಉತ್ತರ ಭಾರತಕ್ಕೆ ಸೇರಿದ ಮಾತಾಜಿ. ಓಕೆ ಮಾತಾಜಿ, ಓಕೆ. ಉತ್ತರ ಭಾರತಕ್ಕೆ ಸೇರಿದ ದೇಶೀಯ ಜನರು ಈಗಲೂ ಕುಸ್ತಿ ಪಂದ್ಯಗಳನ್ನು ನೋಡಿ ಸಂತೋಷಿಸುತ್ತಾರೆ. ಶ್ರೀಮದ್ ಭಾಗವತದ ಹೇಳಿಕೆಗಳಿಂದ 5000 ವರ್ಷಗಳ ಹಿಂದೆ ಕುಸ್ತಿಯು ಜನಪ್ರಿಯವಾಗಿತ್ತು ಎಂದು ಗೊತ್ತಾಗುತ್ತದೆ. ಅಂತಹ ಕುಸ್ತಿ ಪಂದ್ಯವನ್ನು ಏರ್ಪಡಿಸಿ ಅದನ್ನು ನೋಡಲು ಜನರನ್ನು ಆಹ್ವಾನಿಸಲು ಕಂಸನು ಯೋಚಿಸಿದನು. ಅವನು ಮಾಹುತರಿಗೆ ಕುವಲಯಾಪೀಡ ಎನ್ನುವ ಆನೆಯನ್ನು ಖಂಡಿತವಾಗಿ ಕರೆದುಕೊಂಡು ಬನ್ನಿ, ಅದನ್ನು ಪಂದ್ಯದ ಶಿಬಿರದ ಬಾಗಿಲಲ್ಲಿ ನಿಲ್ಲಿಸಿ, ಕೃಷ್ಣ ಮತ್ತು ಬಲರಾಮರು ಬರುತ್ತಲೇ ಅವರನ್ನು ಹಿಡಿದು ಕೊಲ್ಲಲು ಪ್ರಯತ್ನಿಸಿ ಎಂದು ಹೇಳಿದನು. ಕಂಸನು ತನ್ನ ಸ್ನೇಹಿತರಿಗೆ ಶಿವ ಪೂಜೆಗೆ ಏರ್ಪಾಟು ಮಾಡುವಂತೆಯೂ ಹೇಳಿದನು. ಈ ಪೂಜೆಗೆ ಪ್ರಾಣಿ ಬಲಿ, ಧನುರ್ಯಜ್ಞ ಮತ್ತು ಚತುರ್ದಶಿಯಂದು ನಡೆಸುವ ಪ್ರಾಣಿ ಬಲಿ, ಧನುರ್ಯಜ್ಞ ಮತ್ತು ಚತುರ್ದಶಿಯಂದು ನಡೆಸುವ ಯಜ್ಞ ಇವೆಲ್ಲವನ್ನೂ ನಡೆಸಬೇಕೆಂದು ಹೇಳಿದನು. ಈ ದಿನವು ಏಕಾದಶಿಯ ನಂತರ 3ನೆಯ ದಿನ ಶಿವನ ಪೂಜೆಗೆ ಶ್ರೇಷ್ಠವಾದದ್ದು. ಶಿವನ ಪೂರ್ಣಾಂಶಗಳಲ್ಲಿ ಒಂದನ್ನು ಕಾಲಭೈರವ ಎಂದು ಕರೆಯುತ್ತಾರೆ. ಶಿವನ ಈ ರೂಪವನ್ನು ರಾಕ್ಷಸರು ಆರಾಧಿಸಿ ಚರ್ಮ ಸುಲಿದ ಪ್ರಾಣಿಗಳನ್ನು ಅರ್ಪಿಸುತ್ತಾರೆ. ಭಾರತದ ವೈದ್ಯನಾಥ ಧಾಮ ಎನ್ನುವ ಸ್ಥಳದಲ್ಲಿ ಈಗಲೂ ಈ ಪದ್ಧತಿ ಇದೆ. ಅಲ್ಲಿ ರಾಕ್ಷಸರು ಕಾಲಭೈರವನಿಗೆ ಪ್ರಾಣಿ ಬಲಿಯನ್ನು ಒಪ್ಪಿಸುತ್ತಾರೆ. ಕಂಸನು ಈ ರಾಕ್ಷಸರ ಗುಂಪಿಗೆ ಸೇರಿದವನು. ಅವನು ರಾಜತಂತ್ರ ಕುಶಲನೂ ಹೌದು. ಆದುದರಿಂದ ತನ್ನ ರಾಕ್ಷಸ ಸ್ನೇಹಿತರು ಕೃಷ್ಣ ಮತ್ತು ಬಲರಾಮರನ್ನು ಕೊಲ್ಲಲು ಬಹುಬೇಗ ಸಿದ್ಧತೆ ಮಾಡಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರತ್ನ ಮಾತಾಜಿ ಓದ್ತೀರಾ? ಆಯ್ತು ಓದ್ತೀನಿ ಮಾತಾಜಿ. ಓದಿ. ಅನಂತರ ಅವನು ಆ ಕ್ರೂರನನ್ನು ಕರೆದನು. ವಸುದೇವನ ಮಗನಾಗಿ ಕೃಷ್ಣನು ಹುಟ್ಟಿದ ಯದುವಂಶಕ್ಕೆ ಸೇರಿದವನು ಅವನು. ಕಂಸನನ್ನು ಅವನು ನೋಡಲು ಬಂದಾಗ ಕಂಸನು ಬಹು ಸೌಜನ್ಯದಿಂದ ಅವನ ಕೈಗಳನ್ನು ಕುಲುಕಿದನು. ಅನಂತರ ಹೀಗೆ ಹೇಳಿದನು, ಪ್ರಿಯ ಕ್ರೂರ, ಭೋಜ ಮತ್ತು ಯದುವಂಶಗಳಲ್ಲಿ ನಿನಗಿಂತ ನನಗೆ ಉತ್ತಮರಾದ ಸ್ನೇಹಿತರಿಲ್ಲ. ನೀನು ಬಹು ಉದಾರಿ. ಆದುದರಿಂದ ನಿನ್ನಿಂದ ದಾನವನ್ನು ಬೇಡುತ್ತಿದ್ದೇನೆ. ವಾಸ್ತವವಾಗಿ ಅರಸ ಇಂದ್ರನು ವಿಷ್ಣುವಿನ ಆಶಯವನ್ನು ಪಡೆಯುವಂತೆ ನಾನು ನಿನ್ನ ಆಶಯವನ್ನು ಪಡೆಯುತ್ತೇನೆ. ಕೂಡಲೇ ವೃಂದಾವನಕ್ಕೆ ಹೋಗಿ ಕೃಷ್ಣ ಮತ್ತು ಬಲರಾಮ ಎನ್ನುವ ಹುಡುಗರನ್ನು ಹುಡುಕು ಎಂದು ನನ್ನ ಪ್ರಾರ್ಥನೆ. ಅವರು ನಂದ ಮಹಾರಾಜನ ಮಕ್ಕಳು. ಆ ಹುಡುಗರಿಗಾಗಿಯೇ ವಿಶೇಷವಾಗಿ ಮಾಡಿದ ಈ ಸೊಗಸಾದ ರಥವನ್ನು ತೆಗೆದುಕೊಂಡು ಹೋಗಿ ಅವರನ್ನು ಕೂಡಲೇ ಕರೆದುಕೊಂಡು ಬಾ. ಇದೇ ನಿನಗೆ ನನ್ನ ಪ್ರಾರ್ಥನೆ. ಆ ಇಬ್ಬರು ಹುಡುಗರನ್ನು ಕೊಲ್ಲಲು ನಾನು ಏರ್ಪಾಟು ಮಾಡಿದ್ದೇನೆ. ಅವರು ದ್ವಾರಕ್ಕೆ ಬರುತ್ತಲೇ ಕುವಲಯಾಪೀಡ ಎನ್ನುವ ಬಲವಾದ ಆನೆಯು ಅವರಿಗಾಗಿ ಕಾಯುತ್ತಿರುತ್ತದೆ. ಪ್ರಾಯಶಃ ಅವರನ್ನು ಕೊಲ್ಲುತ್ತದೆ. ಆದರೆ ಹೇಗಾದರೂ ಅವರು ತಪ್ಪಿಸಿಕೊಂಡರೆ ಅನಂತರ ಅವರ ಮಲ್ಲರೊಡನೆ ಕುಸ್ತಿ ಮಾಡುತ್ತಾರೆ. ಮಲ್ಲರು ಅವರನ್ನು ಕೊಲ್ಲುತ್ತಾರೆ. ಇದು ನನ್ನ ಯೋಜನೆ. ಈ ಹುಡುಗರಿಬ್ಬರನ್ನು ಕೊಂದ ನಂತರ ವೃಷ್ಟಿ ಮತ್ತು ಭೋಜ ವಂಶಗಳನ್ನು ಬೆಂಬಲಿಸುವ ವಸುದೇವನನ್ನು, ನಂದನನ್ನು ಕೊಲ್ಲುತ್ತೇನೆ. ನನ್ನ ತಂದೆ ಉಗ್ರಸೇನನನ್ನು, ಅವನ ಸೋದರ ದೇವಕನನ್ನು ಕೊಲ್ಲುತ್ತೇನೆ. ಏಕೆಂದರೆ ಅವರು ವಾಸ್ತವವಾಗಿ ನನ್ನ ಶತ್ರುಗಳು. ನನ್ನ ರಾಜಕಾರಣಕ್ಕೆ ಮತ್ತು ರಾಜಕೀಯಕ್ಕೆ ಅವರು ಅಡ್ಡಿಯಾಗಿದ್ದಾರೆ. ಹೀಗೆ ನಾನು ನನ್ನ ಶತ್ರುಗಳನ್ನೆಲ್ಲ ನಾಶ ಮಾಡುತ್ತೇನೆ. ಜರಾಸಂಧ ನನ್ನ ಮಾವ.
ವಿವಿಧ ಎನ್ನುವ ವಾನರ ಸ್ನೇಹಿತನು ನನಗಿದ್ದಾನೆ. ಅವರ ಸಹಾಯದಿಂದ ದೇವತೆಗಳನ್ನು ಬೆಂಬಲಿಸುವ ಈ ಜಗತ್ತಿನ ಎಲ್ಲಾ ಅಸುರರನ್ನು ಕೊಲ್ಲುವುದು ಸುಲಭವಾಗುತ್ತದೆ. ಇದು ನನ್ನ ಯೋಜನೆ. ಹೀಗೆ ನನಗೆ ವಿರೋಧವೇ ಇರುವುದಿಲ್ಲ. ಅಡ್ಡಿ ಇಲ್ಲದೆ ಪ್ರಪಂಚವನ್ನು ಆಳುವುದು ಬಹು ಆನಂದದಾಯಕ. ಶಂಬರ, ನರಕಾಸುರ ಮತ್ತು ಬಾಣಾಸುರರು ನನ್ನ ಆತ್ಮೀಯ ಸ್ನೇಹಿತರೆಂದು ನಿನಗೆ ತಿಳಿದಿರಬಹುದು. ದೇವತೆಗಳನ್ನು ಬೆಂಬಲಿಸುವ ರಾಜರ ವಿರುದ್ಧವಾಗಿ ನಾನು ಯುದ್ಧವನ್ನು ಪ್ರಾರಂಭಿಸಿದಾಗ ಅವರು ನನಗೆ ಬಹಳ ನೆರವಾಗುತ್ತಾರೆ. ನಿಶ್ಚಯವಾಗಿಯೂ ನನ್ನ ಶತ್ರುಗಳೆಲ್ಲ ಎಲ್ಲರೂ ನಾಶವಾಗುತ್ತಾರೆ. ದಯವಿಟ್ಟು ಕೂಡಲೇ ಬೃಂದಾವನಕ್ಕೆ ಹೋಗು. ಮಧುರೆಯ ಸೌಂದರ್ಯವನ್ನು ನೋಡಿ, ಮಲ್ಲಯುದ್ಧವನ್ನು ನೋಡಿ ಸಂತೋಷ ಪಡಲು ಇಲ್ಲಿಗೆ ಬರುವಂತೆ ಹುಡುಗರಿಗೆ ಪ್ರೋತ್ಸಾಹಿಸಿಕೊಡು. ಸಾಕ ಮಾತಾಜಿ? ನೆಕ್ಸ್ಟ್ ಯಾರು? ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಕಂಸನ ಈ ಯೋಜನೆಗಳನ್ನು ಕೇಳಿ ಆಕ್ರೂರನು ಹೀಗೆ ಉತ್ತರ ಹೇಳಿದನು. ಪ್ರಿಯ ರಾಜನೇ, ನಿನ್ನ ರಾಜಕಾರಣ ಚಟುವಟಿಕೆಗಳಿಗೆ ಇರುವ ಅಡ್ಡಿಗಳನ್ನು ನಿವಾರಿಸಲು ನೀನು ಬಹು ಸೊಗಸಾದ ಯೋಜನೆ ಮಾಡಿದ್ದೀಯೆ. ಆದರೆ ನೀನು ಸ್ವಲ್ಪ ವಿವೇಚನೆಯಿಂದ ನಡೆದುಕೊಳ್ಳಬೇಕು. ಇಲ್ಲವಾದರೆ ನಿನ್ನ ಯೋಜನೆಗಳು ಫಲಿಸುವುದಿಲ್ಲ. ಏನೇ ಆಗಲಿ ಮನುಷ್ಯ ಯೋಚನೆ ಮಾಡುತ್ತಾನೆ, ದೇವರು ತೀರ್ಮಾನಿಸುತ್ತಾನೆ. ನಾವು ಬಹುದೊಡ್ಡ ಯೋಜನೆಗಳನ್ನು ಮಾಡಬಹುದು, ಆದರೆ ಅವುಗಳನ್ನು ಪರಮ ಅಧಿಕಾರಿಯು ಒಪ್ಪದಿದ್ದರೆ ಅವು ವಿಫಲವಾಗುತ್ತದೆ. ಮಾನವಾತೀತ ಶಕ್ತಿಯೇ ಎಲ್ಲವನ್ನೂ ಕಡೆಗೆ ತೀರ್ಮಾನಿಸುತ್ತದೆ ಎನ್ನುವುದನ್ನು ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಮನುಷ್ಯನು ವಿಚಾರ ಸಮೃದ್ಧ ಮೆದುಳನ್ನು ಉಪಯೋಗಿಸಿ ಬಹುದೊಡ್ಡ ಯೋಜನೆಯನ್ನು ಮಾಡಬಹುದು, ಆದರೆ ಸುಖವು ಸಂತೋಷವು ಏನೇ ಆಗಲಿ ಅವುಗಳ ಫಲವನ್ನು ಅವನು ಅನುಭವಿಸಬೇಕು. ಆದರೆ ನಿನ್ನ ಯೋಜನೆ ವಿರುದ್ಧ ನಾನು ಹೇಳಬೇಕಾದದ್ದು ಏನೂ ಇಲ್ಲ. ನಿನ್ನ ಸ್ನೇಹಿತನಾಗಿ ನಿನ್ನ ಅಪ್ಪಣೆಯಂತೂ ನಡೆದುಕೊಳ್ಳುತ್ತೇನೆ. ನೀನು ಅಪೇಕ್ಷಿಸಿದಂತೆ ಕೃಷ್ಣ ಮತ್ತು ಬಲರಾಮನನ್ನು ಇಲ್ಲಿಗೆ ಕರೆತರುತ್ತೇನೆ. ತನ್ನ ಸ್ನೇಹಿತರಿಗೆ ವಿವಿಧ ಆದೇಶಗಳನ್ನು ಕೊಟ್ಟು ಕಂಸನು ವಿಶ್ರಾಂತಿಗೆ ತೆರಳಿದನು. ಆಕ್ರೂರನು ವೃಂದಾವನಕ್ಕೆ ಹೋದನು. ಕೃಷ್ಣನನ್ನು ಕರೆತರಲು ಕಂಸನು ಆಕ್ರೂರನ್ನು ಕಳಿಸುತ್ತಾನೆ ಎಂಬ 35ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸರಿ ಕಮಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಕೃಷ್ಣನನ್ನು ಕರೆತರಲು ಕಂಸನು ಅಕ್ರೂರನನ್ನು ಕಳಿಸುತ್ತಾನೆ ಅನ್ನೋದು ಅಧ್ಯಾಯ 35ರ ಹೆಸರು. ಅಂದ್ರೆ ಇಲ್ಲಿ ವೃಂದಾವನದಲ್ಲಿ ಕೃಷ್ಣನ ಲೀಲೆಗಳು ಯಾವ ತರ ಇತ್ತು, ಆ ತರ ಎಲ್ಲ ವೃಂದಾವನದಲ್ಲಿ ಅವನ ಲೀಲೆಗಳು ನಡೀತಾ ಇತ್ತು. ಅಲೌಕಿಕ ಆನಂದ ಸಾಗರದಲ್ಲಿ ಜನರಿರ್ತಾರೆ. ಅಂತ ಸಮಯದಲ್ಲಿ ಅವರು ಶಾಂತವಾಗಿರ್ತಾರೆ. ಅಂತ ಸಮಯದಲ್ಲಿ ಆ ವೃಂದಾವನದಲ್ಲಿ ಅರಿಷ್ಟಾಸುರ ಅನ್ನೋ ರಾಕ್ಷಸ ಬರ್ತಾನಲ್ಲಿಗೆ. ಅರಿಷ್ಟಾಸುರ ರಾಕ್ಷಸರಿಂದ ದಾಳಿ ಆಗುತ್ತೆ. ಅರಿಷ್ಟಾಸುರ ಅನ್ನೋದು ಒಂದು ಭೀಕರ ರೂಪದ ಗೂಳಿಯ ರೂಪದಲ್ಲಿ ಅವನು ವೃಂದಾವನವನ್ನ ಪ್ರವೇಶ ಮಾಡ್ತಾನೆ. ಅವನ ಗರ್ಜನೆ ಯಾವ ತರ ಇರುತ್ತೆ ಅಂದ್ರೆ ಆ ಗೂಳಿದು ಅದು ಭೂಕಂಪವನ್ನು ಉಂಟು ಮಾಡೋ ತರ ಇರುತ್ತೆ. ಮತ್ತೆ ಗರ್ಭಿಣಿ ಹಸುಗಳು ಮತ್ತೆ ಮಹಿಳೆಯರಿಗೆ ಗರ್ಭಪಾತ ಆಗ್ತಾ ಇರುತ್ತಂತೆ, ಅಷ್ಟು ಜೋರು ಗರ್ಜನೆ ಮಾಡ್ತಾ ಇರುತ್ತೆ ಅರಿಷ್ಟಾಸುರ ಅನ್ನೋ ಗೂಳಿ. ಮತ್ತೆ ಅದ್ರ ನಡೀತಾ ಇದ್ರೆ ಅದ್ರದ್ದು ಆಕಾರಕ್ಕೆ ಆಕ್ರೋಶಕ್ಕೆ ಸುತ್ತಮುತ್ತ ಇರೋ ಪ್ರಾಣಿಗಳೆಲ್ಲ ಹೆದರ್ಕೊಂಡು ಓಡೋಗ್ತಾ ಇದ್ವಂತೆ. ಗ್ರಾಮದಲ್ಲಿ ಒಂದು ರೀತಿಯ ಭಯದ ವಾತಾವರಣ ಉಂಟಾಗಿ ಆ ಗೂಳಿಯನ್ನು ನೋಡಿದ ತಕ್ಷಣ ಎಲ್ಲರೂ ಕೃಷ್ಣ ರಕ್ಷಿಸು ಅಂತ ಅವನ ಹತ್ರ ಶರಣಾಗತಿ ಮಾಡ್ತಾರೆ ಅವ್ರು ಕೃಷ್ಣನಿಗೆ. ಅವಾಗ ಕೃಷ್ಣ ಅವ್ರಿಗೆಲ್ಲ ಧೈರ್ಯ ಕೊಡ್ತಾನೆ. ಭಯಪಡಬೇಡಿ, ನಾನು ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀನಿ ಅಂತ ಅವ್ರಿಗೆ ಅಭಯವನ್ನು ಕೊಟ್ಟು ಅರಿಷ್ಟಾಸುರನ ಜೊತೆ ಹೋರಾಟಕ್ಕೆ ನಿಂತ್ಕೊಂತಾನೆ. ಅರಿಷ್ಟಾಸುರನ ಅಂದ್ರೆ ಗೂಳಿದ 2 ಕೊಂಬುಗಳನ್ನ ಹಿಡ್ಕೊಂಡು ಅದನ್ನ ನೆಲಕ್ಕೆ ಎಸೆದು ಅವನ ವಧೆ ಮಾಡ್ತಾನೆ. ಅರಿಷ್ಟಾಸುರ ಅನ್ನೋ ರಾಕ್ಷಸರನ್ನ ಅವನು ಇಟ್ಕೊಂಡು ಎಸೆದ ತಕ್ಷಣ ಆ ಅರಿಷ್ಟಾಸುರ ಅಲ್ಲೇ ರಕ್ತಸ್ರಾವ, ಮೂತ್ರ ವಿಸರ್ಜನೆ ಮತ್ತೆ ಕಣ್ಣು ಹೊರಗಡೆ ಬರುತ್ತೆ ಅವನ ಕಣ್ಣು. ಆ ತರ ಭೀಕರವಾಗಿ ಅವನ ನಾಶ ಆಗುತ್ತೆ, ಆ ರಾಕ್ಷಸನ ನಾಶ. ಯಾವಾಗ ನಾಶ ಆಗುತ್ತೆ ಆವಾಗ ಆಕಾಶದಿಂದ ಪುಷ್ಪವೃಷ್ಟಿ ಆಗುತ್ತೆ. ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ, ಮತ್ತೆ ಕೃಷ್ಣನ ಸ್ಮರಣೆ ಮಾಡ್ತಾರೆ. ಮತ್ತೆ ವೃಂದಾವನದ ಜನರು ಸಹ ಕೃಷ್ಣನಿಗೆ ಆಕರ್ಷಣೆ ಪೂಜೆ ಮಾಡಿ ಅವನ್ನ ಎಲ್ಲ ಅಂದ್ರೆ ವೃಂದಾವನದ ಕೇಂದ್ರ ಬಿಂದುನೇ ಕೃಷ್ಣ ಆಗ್ತಾನೆ. ಎಲ್ಲರೂ ಸಹ ವೃಂದಾವನದ ಜನರು ಸಹ ಹರ್ಷದಿಂದ ಅವನಿಗೆ ಪೂಜೆ ಮಾಡಿ ಆ ವೃಂದಾವನದ ಒಳಗೆ ಪ್ರವೇಶ ಮಾಡ್ತಾರೆ.
ಎಲ್ಲರೂ ಸೇರ್ಕೊಂಡು. ಅವಾಗ ಇಲ್ಲಿ ನಾರದರ ಆಗಮನ ಆಗುತ್ತೆ. ನಾರದರ ಆಗಮನ ಕಂಸನ ಆಸ್ಥಾನಕ್ಕೆ ಬಂದು ಅಲ್ಲಿ ನಾರದರು ಏನ್ ಹೇಳ್ತಾರೆ, ಈ ಕಡೆ ಕೃಷ್ಣನಿಗೆ ಅವನಿಗೆ ನಿಜವನ್ನು ಹೇಳ್ತಾರೆ. ನಿನ್ನ ಕೊಲ್ಬೇಕಾಗಿರೋ ಅಂತ ಈ ವಸುದೇವನ 8ನೇ ಪುತ್ರರ ಜನನ ಆಗಿದೆ. ಅವನು ಆಗ್ಲೇ ಇಲ್ಲಿ ವೃಂದಾವನದಲ್ಲಿ ಬೆಳೀತಾ ಇದ್ದಾನೆ, ದೇವಕಿ ಮತ್ತೆ ನಂದನ ಮಗನಾಗಿ ಬೆಳೀತಾ ಇದ್ದಾನೆ. ನೀನು ಇಲ್ಲಿ ಅವನಿಗೆ 8ನೇ ಮಗು ಹುಟ್ಟಿದ್ದು ಹೆಣ್ಮಗು ಅಂತ ತಿಳ್ಕೊಂಡಿದ್ಯಾ, ಅದು ತಪ್ಪು. ಅದು ಇದು ವಸುದೇವ ಅವನ್ನ ತಗೊಂಡೋಗಿ ಅಲ್ಲಿ ಬದಲಾಯಿಸ್ಕೊಂಡು ಬಂದು ಆ ಮಗಳನ್ನ ಇಲ್ಲಿ ನಿನ್ಗಿಟ್ಟು ಭ್ರಾಂತಿಯನ್ನು ಉಂಟು ಮಾಡಿದ್ದಾನೆ. ನಿಜವಾಗಿರೋ ನಿನ್ನ ಸಾಯಿಸುವಂತ ಮಗು ಕೃಷ್ಣ ಬಲರಾಮರು ಇಬ್ರು ಅವನ ವಸುದೇವನ ಮಕ್ಕಳೇ, ಅವರಲ್ಲಿ ಬೆಳೀತಾ ಇದ್ದಾರೆ ಅನ್ನೋ ನಿಜ ಸಂಗತಿಯನ್ನ ಅವನಿಗೆ ತಿಳಿಸ್ತಾರೆ. ಆ ನಿಜ ಸಂಗತಿ ಗೊತ್ತಾಗಿದ ತಕ್ಷಣನೇ ಕಂಸ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ನಾನು ಏನಾದ್ರು ಮಾಡಿ ಅವನ್ನ ನಾಶ ಮಾಡ್ಬೇಕಲ್ಲ, ನನ್ನ ಶತ್ರು ಅಲ್ಲಿ ಬೆಳೀತಾ ಇದ್ದಾನೆ. ಆ ವಿಷಯ ತಿಳಿದ ತಕ್ಷಣ, ನಾರದರಿಂದ ವಿಷಯ ತಿಳಿದ ತಕ್ಷಣ ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನೇನ್ ಮಾಡ್ತಾನೆ, ತಕ್ಷಣ ಹರಿತವಾದ ಖಡ್ಗ ತಗೊಂಡು ತನಿಗೆ ಮೋಸ ಮಾಡಿದ್ರು ಅಂತೇಳಿ ವಸುದೇವನನ್ನು ಕೊಲ್ಲಕ್ಕೆ ಸಿದ್ಧ ಆಗ್ತಾನೆ. ಆದ್ರೆ ನಾರದನೇ ಸಮಾಧಾನ ಮಾಡ್ತಾನೆ. ಅವರೇ ನಿನ್ನ ಸಾಯಿಸಲ್ಲ, ನಿನ್ ಅದು ಅವ್ರ ಮಕ್ಕಳು, ನೀನು ಕೃಷ್ಣ ಬಲರಾಮ ಹುಡುಕಿ ಅವ್ರನ್ನ ಸಾಯಿಸ್ಬೇಕು, ಇವ್ರನ್ನ ಕೊಂದ್ರೆ ಏನು ಪ್ರಯೋಜನ ಆಗಲಿಲ್ಲ ಅಂತೇಳಿ ಅವನ ಸಾವನ್ನ ತಪ್ಪಿಸ್ತಾರ ಅವರು ನಾರದರು. ಆಮೇಲಿಂದ ಆದ್ರೇನು ಅವನಿಗೆ ಕೋಪ ತಡಿಯಕ್ಕಾಗಲ್ಲ. ಅವ್ರಿಬ್ರನ್ನ ಬಂಧಿಸಿ ಕಾರಾಗೃಹಕ್ಕೆ ಕಳಿಸ್ತಾನೆ. ಕಂಸ ಅವರಿಬ್ರನ್ನ ಕಾರಾಗೃಹಕ್ಕೆ ಕಳಿಸ್ತಾನೆ. ಆಮೇಲಿಂದ ವೃಂದಾವನದಲ್ಲಿರೋ ಕೃಷ್ಣ ಮತ್ತೆ ವಾಸುದೇವರನ್ನ ಇಲ್ಲಿ ಕರೆಸ್ಕೋಬೇಕಲ್ಲ, ಅದಕ್ಕೆ ಯೋಜನೆಯನ್ನ ತಯಾರು ಮಾಡಕ್ ಶುರು ಮಾಡ್ತಾನೆ. ಅದಕ್ಕೆ ಯೋಜನೆಗೆ ಮೊದಲನೇ ಹಂತವಾಗಿ ಅವನು ಕೇಶಿರಾಜನನ್ನ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅಲ್ಲಿಗೆ ಹೋಗಿ ಅವನು ಕರ್ಕೊಂಬ ಅಂತ. ಆದ್ರೆ ಕೇಶಿರಾಜ ಅವನಿಂದ ಹತನಾಗ್ತಾನೆ. ಅವಾಗ ಅವನು ಯೋಚನೆ ಮಾಡ್ತಾನೆ, ಓ ಈ ತರ ಎಲ್ಲ ನಾನು ಚೆನ್ನಾಗಿ ಯೋಜನೆನೇ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಅವನ ಹತ್ರ ಎಷ್ಟೊಂದ್ ಜನ ಕುಸ್ತಿಪಟುಗಳು ಇರ್ತಾರೆ. ಚಾಣೂರ, ಮುಷ್ಟಿಕ, ಶಲ, ತೂಶಲ ಅಂತ ಕುಸ್ತಿಪಟುಗಳು. ಮತ್ತೆ ಕುವಲಯ ಪೀಡ ಅಂತ ಒಂದು ದೈತ್ಯ ಆನೆ ಇರುತ್ತೆ. ಮತ್ತೆ ಅವ್ರಿದ್ರಲ್ಲಿ ಒಂದು ಈಶ್ವರನ ಪೂಜೆ ಮಾಡುವಂತ ಒಂದು ಪದ್ಧತಿ ಇರುತ್ತೆ, ಕಾಲಭೈರವ. ಆ ಕಾಲಭೈರವನ ಈಶ್ವರ ಪೂಜೆ ಮಾಡುವಾಗ ಅವ್ರಿಗೊಂದು ಬಲಿ ಕೊಡ್ತಾ ಇರ್ತಾರೆ. ಆ ಬಲಿ ಕೊಟ್ಟು ಅದಕ್ಕೊಂದು ಹಬ್ಬ ಮಾಡ್ತಾ ಇರ್ತಾರೆ. ಆ ಹಬ್ಬ ನೋಡೋದಿಕ್ಕೆ ಆ ಕೃಷ್ಣ ಬಲರಾಮನ ಕರೆಸ್ಬೇಕು ಅಂತ ಯೋಜನೆ ಆಗ್ತಾನೆ. ಆ ಯೋಜನೆ ಯಾವ ತರ ಇರುತ್ತಪ್ಪ ಅಂದ್ರೆ, ಅವ್ರಿಬ್ರನ್ನ ಕರ್ಸೋದು ಅಂದ್ರೆ ಅವ್ನ ಊರಿನ ಪ್ರವೇಶ ಮಾಡಿದ ತಕ್ಷಣನೇ ಫಸ್ಟ್ ಕುವಲಯ ಪೀಡ ಅನ್ನೋ ದೈತ್ಯ ಆನೆನ ಬಾಗ್ಲಲ್ಲಿ ಇಟ್ಟಿರೋದು. ಅದು ಆನೆ ಅವ್ರಿಬ್ರ ಮೇಲೆ ಕಾಲಿಡ್ಬೇಕು. ಆ ಕಾಲಿಟ್ಟ ತಕ್ಷಣ ಅವ್ರು ಸತ್ತೋಗ್ಬೇಕು. ಒಂದ್ ಪಕ್ಷ ಅಲ್ಲಿಂದನೂ ತಪ್ಪಿಸ್ಕೊಂಡ್ರು ಅಂದ್ರೆ ನೆಕ್ಸ್ಟ್ ಈ ಕುಸ್ತಿಪಟುಗಳ ಹತ್ರ ಅವ್ರಿಗೇನಾದ್ರೂ ಮಾಡಿ ಆ ಕುಸ್ತಿಯಲ್ಲಿ ಭಾಗವಹಿಸೋ ತರ ಮಾಡ್ಬೇಕು. ಅಲ್ಲಿ ಚಾಣೂರ, ಮುಷ್ಟಿಕ ಇವರೆಲ್ಲ ತುಂಬಾ ಶಕ್ತಿಶಾಲಿಗಳು. ಅವ್ರ ಮುಂದೆ ಆ ಬಾಲಕರು ನಿಂತ್ಕೊಳಕ್ಕಾಗಲ್ಲ, ಅಲ್ಲಾದ್ರೂ ಸಾಯ್ತಾರೆ. ಆನೆಯಿಂದ ತಪ್ಪಿಸ್ಕೊಂಡ್ರೆ ಈ ಕುಸ್ತಿಪಟುಗಳಿಂದ ಸಾಯ್ಲಿ ಅಂತ ಯೋಜನೆ ಮಾಡ್ತಾನೆ. ಆ ಯೋಜನೆ ಮಾಡಿ ಅವ್ರನ್ನ ಕರ್ಕೊಂಬರಕ್ಕೆ ಕಳಿಸ್ಬೇಕು ಅಂತ ಅವನು ಸಿದ್ಧತೆ ಮಾಡ್ಕೊಂಡು ಅವನೇನ್ ಮಾಡ್ತಾನೆ, ಯಾರನ್ನ ಕಳಿಸ್ತಾನೆ, ಅಕ್ರೂರ ಅನ್ನೋ ರಾಜನ ಕರೆಸ್ತಾನೆ ತನ್ನ ಇದಕ್ಕೆ. ಆಮೇಲಿಂದ ಅವನಿನ್ನೂ ಒಂದು ಯೋಜನೆ ಆಗ್ತಾನೆ, ಅವ್ರನ್ನ ಸಾಯಿಸ್ತೀನಿ, ಆ ತರ ಸಾಯಿಸ್ತೀನಿ. ಮತ್ತೆ ಅದು ಅವ್ರದ್ದಾದ್ಮೇಲೆ ವಸುದೇವ, ನಂದನ, ದೇವಸೇನ, ಉಗ್ರ ಇವ್ರನ್ನೆಲ್ಲರನ್ನು ಕೊಲ್ತೀನಿ. ಅಂದ್ರೆ ನಂದು ರಾಕ್ಷಸರದ್ದೇ ಒಂದು ರಾಜ್ಯ ಮಾಡ್ತೀನಿ, ಎಲ್ಲ ದೇವತೆಗಳನ್ನ ನಾಶ ಮಾಡ್ತೀನಿ. ನನಗೆ ಸಹಕಾರ ಕೊಡ್ತಾರೆ ಯಾರ್ಯಾರು, ಅವರ ಶಂಬರ, ನರಕಾಸುರ, ಬಾಣಾಸುರ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವರೆಲ್ಲ ನನಗೆ ಸಹಕಾರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವನು ಅಕ್ರೂರ ಅನ್ನೋ ಇನ್ನೊಬ್ಬ ರಾಜನ ಕರೀತಾನೆ. ಅವನು ಕಂಸ ಅವನು ಪ್ರಾರ್ಥನೆ ಮಾಡ್ತಾನೆ ಅಕ್ರೂರನ, ನೀನೊಬ್ಬನೇ ನನಗೆ ನಂಬಿಕೆ ಪಾತ್ರ ಆಗಿರೋ ಅಂತವನು, ಆದ್ರಿಂದ ನಾನೀಗೊಂದು ಒಳ್ಳೆ ರಥ ತಯಾರು ಮಾಡಿದ್ದೀನಿ, ಆ ರಥ ಕೊಡ್ತೀನಿ ನಿನಗೆ. ಆ ರಥನ ತಗೊಂಡು ವೃಂದಾವನಕ್ಕೆ ಹೋಗು. ಅಲ್ಲಿ ಹೋಗಿ ನಂದನ ಮಗನಾಗಿರುವಂತ ಕೃಷ್ಣ ಬಲರಾಮ ಯಾರು ಅನ್ನೋದನ್ನ ಹುಡುಕು. ಅವರಿಬ್ರನ್ನ ಈ ರಥದಲ್ಲಿ ಕೂರಿಸ್ಕೊಂಡು ನೀನ್ ಕರ್ಕೊಂಬ. ನೀನು ಸರಿಯಾಗಿ ಮಾತಾಡ್ತೀಯ, ರಾಜತಾಂತ್ರಿಕವಾಗಿ ಮಾತಾಡ್ತೀಯ, ಆದ್ರಿಂದ ಅವರಿಬ್ರನ್ನ ಹುಡುಕಿ ಕರ್ಕೊಂಬ ಇಲ್ಲಿಗೆ. ಅವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯುವಂತ ಇದು ಮಲ್ಲಯುದ್ಧ ಮತ್ತೆ ಈ ಕಾಲಭೈರವ ಪೂಜೆ ಇವನ್ನೆಲ್ಲ ಏರ್ಪಾಟ್ ಮಾಡಿದೀವಲ್ಲ, ಅವನ್ನೆಲ್ಲಾನು ನೋಡಕ್ಕೆ ಕರ್ಕೊಂಬ ಅವ್ರನ್ನ ಅಂತ ಹೇಳಿ ಅವ್ರನ್ನ ಏನೋ ಒತ್ತಾಯ ಮಾಡಿ ಅವನ್ನ ಕಳಿಸ್ತಾನೆ. ಅವಾಗ ಅಕ್ರೂರ ಅವನು ಸಹ ಒಳ್ಳೆ ರಾಜನೇ. ಅವನಿಗೆ ಗೊತ್ತಿರುತ್ತೆ ಅವ್ನು ಮಾಡ್ತಾ ಇರೋದು ತಪ್ಪು ಅಂತ. ಆದ್ರೇನು ಅಂತರಂಗದಲ್ಲಿ ಅವನಿಗೆ ಭಕ್ತಿ ಇರುತ್ತೆ. ಆದ್ರೆ ಭಗವಂತನ ಲೀಲೆ ಒಂದು ಭಾಗ ಅಂತ ಅನ್ಕೊಂಡು ಏನ್ ಮಾಡ್ತಾನೆ, ಅಕ್ರೂರ ಪ್ರತಿಕ್ರಿಯೆ ಕೊಡ್ತಾನೆ. ನೀನೇನೋ ಯೋಜನೆ ಮಾಡ್ತಾ ಇದೀಯಾ, ಆದ್ರೆ
ಈ ತರ ಎಲ್ಲ ಯೋಜನೆ ಹಾಕಿದ್ಯಾ ಒಳ್ಳೇದೇ, ಆದ್ರೆ ನೀನು ಅದೇ ತರ ನಿನ್ನ ಯೋಜನೆ ಪ್ರಕಾರನೇ ನಡೆಯುತ್ತೆ ಅನ್ನೋದೇ ಸತ್ಯ ಅಲ್ಲ. ಯಾಕೆಂದ್ರೆ ಯೋಜನೆ ಮಾಡಬಹುದಷ್ಟೇ ನೀನು, ಆದ್ರೆ ಫಲ ಕೊಡೋನು ದೇವ್ರೆ. ಅವನ ನಿರ್ಧಾರ, ನಿನ್ನ ಯೋಜನೆ ಅಂತ ಅವನ ಯೋಜನೆ ಇದ್ರೆ ನಿನ್ ಕೆಲಸ ಆಗುತ್ತೆ, ಇಲ್ಲ ಅಂದ್ರೆ ನಿನ್ ಕೆಲಸ ಆಗೋದಿಲ್ಲ ಅಂತ ಅವನು ಹೇಳ್ತಾನೆ. ಆದ್ರೇನು ಅವನು ಇಲ್ಲ ನೀನ್ ಕರ್ಕೊಂಡೇ ಬರ್ಬೇಕು ಅಂತ ಹೇಳಿದಾಗ, ಆಯ್ತು ನೀನು ರಾಜಕಾರಣದಲ್ಲಿ ನೀನು ಒಳ್ಳೆ ಕೆಲಸನೇ ಮಾಡ್ತಾ ಇದೆಯಾ, ಆಯ್ತು ನಾನು ಕರ್ಕೊಂಬರ್ತೀನಿ, ಒಳ್ಳೆ ಮುತ್ಸದ್ದಿ ಯೋಜನೆ ಹಾಕಿದ್ಯಾ ನೀನು, ಆದ್ರೆ ನಿನ್ನ ಯೋಜನೆಗಳೇ ಫಲಿಸುತ್ತೆ ಅಂತ ನೀನ್ ಯಾವಾಗೂ ತಿಳ್ಕೊಬೇಡ. ನೀನು ಯೋಚನೆ ಮಾಡ್ತೀಯ, ಆದ್ರೆ ದೇವರು ತೀರ್ಮಾನ ಮಾಡೋದು, ಭಗವಂತ ತೀರ್ಮಾನ ಮಾಡೋದು. ನಿನ್ನ ಯೋಜನೆ ಸಫಲ ಆಗ್ಬೇಕು ವಿಫಲ ಆಗ್ಬೇಕು ಅನ್ನೋ ನಿರ್ಧಾರ ಭಗವಂತನ ಹತ್ರ ಇರುತ್ತೆ. ನಿನ್ನ ಯೋಜನೆ ಮಾಡೋಕ್ಕಷ್ಟೇ ನಿನಗೆ ಅರ್ಹತೆ ಇರೋದು ಅಂತ ಅವನು ಹೇಳ್ತಾನೆ. ಆದ್ರೇನು ಅವನು ಕರ್ಕೊಂಬ ಅಂತ ಹೇಳಿದಾಗ, ಆಯ್ತು ನಾನು ಕರ್ಕೊಂಬರ್ತೀನಿ ಅಂತ ಹೇಳಿ ಅವನು ಒಪ್ಕೊಂಡು, ಅವನು ಸ್ನೇಹಿತನ ಅಪ್ಪಣೆ ಅಂತ ನಾನು ನಡ್ಕೋತೀನಿ ಅಂತ ಹೇಳಿ ಹೋಗ್ತಾನೆ. ಆವಾಗ ಇವನು ಏನ್ ಮಾಡ್ತಾನೆ, ಕಂಸ, ನಾನು ಇಷ್ಟೆಲ್ಲ ಯೋಜನೆ ಹಾಕಿ ನಾನು ಕಳಿಸಿದೀನಿ ನನ್ನ ಸ್ನೇಹಿತನ, ನಾನು ಖಂಡಿತವಾಗಿ ಕೃಷ್ಣ ಬಲರಾಮನ ವಧೆ ಮಾಡೇ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಅವನು ವಿಶ್ರಾಂತಿಗೆ ತೆರಳ್ತಾನೆ. ಆದ್ರಿಂದ ಇಲ್ಲಿಂದ ಇದ್ರ ಅಧ್ಯಾಯದ ಪಾಠ ಏನಪ್ಪಾ ಅಂದ್ರೆ, ಕೃಷ್ಣನು ಏನಕ್ಕೆ ಈ ಭೂಮಿಯ ಮೇಲೆ ಅಪರಾಧಿಗಳ ನಾಶ ಮಾಡೋದಕ್ಕೆ ಹುಟ್ಟಿರೋದು. ಇವರು ನಾರದ ಮುನಿಗಳ ಮಾತು ಅವನನ್ನ ಕೆರಳಿಸಿ, ಅಂದ್ರೆ ಈ ರಾಕ್ಷಸರ ಅಪರಾಧಿ ರಾಕ್ಷಸರ ಸಂಹಾರ ಬೇಗ ಬೇಗ ಆಗ್ಲಿ ಅನ್ನೋದಕ್ಕೆ ಭಕ್ತರಾದ ನಾರದರು ಸಹ ಇದಕ್ಕೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾರೆ, ಅವನಿಗೊಂದ್ ಸ್ವಲ್ಪ ಕಿಚ್ಚರಿಸಿ. ಆದ್ರೆ ಇವನು ಕಂಸನ ಕೋಪ ಜಾಸ್ತಿ ಆಗುತ್ತೆ ಅವ್ರ ಮಾತಿಂದ. ಇದು ಅವನ ಪತನೆಯ, ಅವನು ಖಂಡಿತವಾಗಿ ಸಾಯೋ ಸೂಚನೆ ಇದು ಕೊಡ್ತಾ ಇದೆ. ಇಲ್ಲಿ ಅಕ್ರೂರ ಮಥುರಾ ನಗರ ಪ್ರವೇಶಕ್ಕೆ ಮುನ್ನುಡಿ ಕೊಡ್ತಾ ಇರೋದು. ಈಗ ಅಕ್ರೂರ ಅಲ್ಲಿಗೆ ಹೋಗಿ ಏನ್ ಮಾಡ್ತಾನೆ ಅನ್ನೋದು ಮುಂದಿನ ಭಾಗದಲ್ಲಿ ತಿಳ್ಕೊಬಹುದು ನಾವು. ಇದು ಇಲ್ಲಿಗೆ ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವಂತ ವಿಷಯಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ನೆಕ್ಸ್ಟ್ ಸ್ವಯಂ ಪ್ರಭಾ ಮಾತಾಜಿ ಓದಿ. ಹರೇ ಕೃಷ್ಣ. ಶಿವಶಂಕರ್ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ. ಕೇಶಿ ರಾಕ್ಷಸ ಮತ್ತು ವ್ಯೂಮಾಸುರರ ವಧೆ. ಕಂಸನ ಆಜ್ಞೆಯನ್ನು ಪಡೆದು ಕೇಶಿ ರಾಕ್ಷಸನು ಭಯಂಕರ ಕುದುರೆಯ ರೂಪವನ್ನು ತಾಳಿದನು. ಅವನ ಕೇಸರವು ಹಾರುತ್ತಿದ್ದಂತೆ ಮತ್ತು ಅವನ ಗೊರಸುಗಳು ನೆಲವನ್ನು ಬಗೆಯುತ್ತಿದ್ದಂತೆ ಅವನು ವೃಂದಾವನ ಪ್ರದೇಶವನ್ನು ಪ್ರವೇಶಿಸಿದನು. ಕೆನೆಯುತ್ತಾ ಇಡೀ ಜಗತ್ತನ್ನು ತಲ್ಲಣಗೊಳಿಸಿದನು. ತನ್ನ ಕೆನೆತ ಮತ್ತು ಆಕಾಶದಲ್ಲಿ ದೊಡ್ಡ ಮೋಡದಂತೆ ಸುತ್ತುತ್ತಿದ್ದ ಬಾಲ ಇವುಗಳಿಂದ ಅವನು ವೃಂದಾವನದ ಎಲ್ಲಾ ನಿವಾಸಿಗಳನ್ನು ಬಹು ಭಯಪಡಿಸುತ್ತಿದ್ದಾನೆ ಎಂಬುದನ್ನು ಕೃಷ್ಣನು ಕಂಡನು. ಕುದುರೆಯು ತನ್ನೊಂದಿಗೆ ಹೋರಾಡಬೇಕೆಂದು ಸವಾಲು ಹಾಕುತ್ತಿದ್ದೆ ಎಂದು ಕೃಷ್ಣನಿಗೆ ಅರ್ಥವಾಯಿತು. ಪ್ರಭು ಸವಾಲನ್ನು ಒಪ್ಪಿ ಕೇಶಿ ರಾಕ್ಷಸನ ಮುಂದೆ ನಿಂತನು. ಅವನು ರಾಕ್ಷಸನನ್ನು ಹೋರಾಟಕ್ಕೆ ಕರೆದಾಗ ಕುದುರೆಯು ಸಿಂಹ ಗರ್ಜನೆಯಂತೆ ಭಯಂಕರ ಶಬ್ದವನ್ನು ಮಾಡುತ್ತಾ ಕೃಷ್ಣನ ಕಡೆ ಬಂದಿತು. ಕೇಶಿಯು ಪ್ರಭುವಿನತ್ತ ಬಹು ವೇಗವಾಗಿ ಬಂದು ಬಲಶಾಲಿಗಳಾದ ವೇಗವಾದ ಮತ್ತು ಕಲ್ಲಿನಂತೆ ಗಟ್ಟಿಯಾದ ತನ್ನ ಕಾಲುಗಳಿಂದ ಅವನನ್ನು ತುಳಿದು ಹಾಕಲು ಪ್ರಯತ್ನಿಸಿದ. ಆದರೆ ಕೃಷ್ಣನು ಕೂಡಲೇ ಅವನ ಕಾಲುಗಳನ್ನು ಹಿಡಿದುಕೊಂಡನು. ಅವನಿಗೆ ತಬ್ಬಿಬ್ಬಾಯಿತು. ಕೋಪಗೊಂಡ ಕೃಷ್ಣನು ಕುದುರೆಯ ಸುತ್ತ ಚಾತುರ್ಯದಿಂದ ಸುತ್ತಲು ಪ್ರಾರಂಭ ಮಾಡಿದನು. ಕೆಲವು ಬಾರಿ ಸುತ್ತಿಸಿ ಗರುಡನು ದೊಡ್ಡ ಹಾವನ್ನು ಬಿಸಾಡುವಂತೆ ಅವನನ್ನು 100 ಗಜಗಳಾಚೆ ಎಸೆದನು. ಕೃಷ್ಣನು ಹೀಗೆ ಎಸೆದಾಗ ಕುದುರೆಗೆ ಜ್ಞಾನ ತಪ್ಪಿತು. ಆದರೆ ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಮರಳಿತು. ಬಹು ಕೋಪದಿಂದ ಮತ್ತು ಬಹು ವೇಗವಾಗಿ ಬಾಯನ್ನು ತೆರೆದುಕೊಂಡು ಕೇಶಿಯು ಕೃಷ್ಣನತ್ತ ಮತ್ತೆ ನುಗ್ಗಿದನು. ಕೇಶಿಯು ತನ್ನ ಬಳಿ ಬರುತ್ತಲೇ ಕೃಷ್ಣನು ತನ್ನ ಎಡಗೈಯನ್ನು ಕುದುರೆಯ ಬಾಯಿಯಲ್ಲಿ ತುರುಕಿದನು. ಕುದುರೆಗೆ ಕೃಷ್ಣನ ಕೈ ಕಾದ ಕಬ್ಬಿಣದ ಸಲಾಕೆಯಂತೆ ಅನುಭವವಾಗಿ ಅವನಿಗೆ ತುಂಬಾ ನೋವಾಯಿತು. ಕೂಡಲೇ ಅವನ ಹಲ್ಲುಗಳು ಉದುರಿದವು. ಆ ಮಹಾ ಅಶ್ವಕ್ಕೆ ಉಸಿರು ಸಿಕ್ಕಿಕೊಂಡಿತು. ಕೇಶಿಯ ಗಂಟಲಲ್ಲಿ ಉಸಿರಾಡದಾಯಿತು. ಅವನ ಮೈ ಬೆವತಿತು. ಕಾಲುಗಳನ್ನು ಅತ್ತಿತ್ತ ಬಿಸಾಡಲು ಪ್ರಾರಂಭಿಸಿದ. ಅವನ ಕೊನೆಯ ಉಸಿರು ಬಂದಾಗ ಅವನ ಕಣ್ಣುಗುಡ್ಡೆಗಳು ಹೊರಕ್ಕೆ ಬಂದಂತಾಯಿತು. ಕೂಡಲೇ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡನು. ಹೀಗೆ ಅವನ ಜೀವಶಕ್ತಿಯು ಕೊನೆಗೊಂಡಿತು. ಕುದುರೆಯು ಸತ್ತಾಗ ಅದರ ಬಾಯಿಯು ಸಡಿಲವಾಯಿತು. ಕೃಷ್ಣನು ಕಷ್ಟವಿಲ್ಲದೆ ಕೈಯನ್ನು ಹೊರಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಯಿತು. ಕೇಶಿ ರಾಕ್ಷಸನು ಅಷ್ಟು ಸುಲಭವಾಗಿ ಕೊಂದುದಕ್ಕೆ ಅವನಿಗೆ
ಆಶ್ಚರ್ಯವಾಗಲಿಲ್ಲ. ಆದರೆ ದೇವತೆಗಳು ಬೆರಗಾದರು ಮತ್ತು ತಮ್ಮ ಮೆಚ್ಚುಗೆಯನ್ನು ತೋರಿಸಲು ಕೃಷ್ಣನ ಮೇಲೆ ಪುಷ್ಪವೃಷ್ಟಿಗರೆದರು. ಈ ಹರೇ ಕೃಷ್ಣ ಘಟನೆಯ ಪ್ರಭುಜಿ, ನಂತರ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತೆ, ಧನ್ಯವಾದಗಳು. ಸ್ವಯಂ ಪ್ರಭಾ ಮಾತುಜಿ ಇದ್ದೀರಾ? ಶಾಂತಿ ರೂಪಿಣಿ ಮಾತಾಜಿ ಓದ್ತೀರಾ? ಯಾರಿಲ್ಲ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ಕೊತಾ ಇದೀನಿ ಮಾತಾಜಿ, ಹೊರಗಡೆ ಇದ್ದೀನಿ. ಕೇಳಿಸ್ಕೊತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಓದಿ, ಯಾರು ಓದ್ತೀರಿ ಓದಿ. ಎಲ್ಲಿಂದ ಮಾತಾಜಿ? ಈ ಘಟನೆಯ ನಂತರ. ಓಕೆ. ಈ ಘಟನೆಯ ನಂತರ ಭಕ್ತಾಗ್ರೇಸರರಾದ ನಾರದ ಮುನಿಗಳು ಕೃಷ್ಣನನ್ನು ಏಕಾಂತದಲ್ಲಿ ನೋಡಲು ಬಂದು ಅವನಿಗೆ ಹೀಗೆ ಹೇಳಿದರು. ಪ್ರಿಯ ಪ್ರಭು ಕೃಷ್ಣ, ನೀನು ಅನಂತವಾದ ಪರಮಾತ್ಮ, ಎಲ್ಲ ನಿಗೂಢ ಶಕ್ತಿಗಳ ನಿಯಂತ್ರಕ, ಇಡೀ ವಿಶ್ವದ ಪ್ರಭು, ಸರ್ವಾಂತರ್ಯಾಮಿಯಾದ ದೇವೋತ್ತಮ ಪರಮಪುರುಷ, ಬ್ರಹ್ಮಾಂಡಕ್ಕೆ ನೀನೇ ಆಶ್ರಯ, ಎಲ್ಲ ಭಕ್ತರ ಸ್ವಾಮಿ ಮತ್ತು ಎಲ್ಲರ ಪ್ರಭು. ಪ್ರಿಯ ಪ್ರಭುವೇ, ಎಲ್ಲ ಜೀವಿಗಳ ಪರಮಾತ್ಮನಾಗಿ ಇಂಧನದ ಪ್ರತಿ ತುಂಡಿನಲ್ಲಿ ಅಗ್ನಿಯು ಅಡಗಿರುವಂತೆ ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೀನು ಅಡಗಿದ್ದೀಯೆ. ಜೀವಿಗಳ ಸರ್ವ ಕರ್ಮ ಸಾಕ್ಷಿ ನೀನು. ಅವರ ಹೃದಯಗಳಲ್ಲಿರುವ ಪರಮ ನಿಯಂತ್ರಕನು ನೀನು. ನೀನು ಸ್ವಯಂ ಪೂರ್ಣನು. ನೀನು ಸೃಷ್ಟಿಗೆ ಮೊದಲು ಇದ್ದೆ. ನಿನ್ನ ಶಕ್ತಿಯಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದೀಯೆ. ನಿನ್ನ ಪರಿಪೂರ್ಣ ಯೋಜನೆಯಂತೆ ಭೌತಿಕ ಗುಣಗಳ ಪರಸ್ಪರ ಕ್ರಿಯೆಯಿಂದ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿದೆ. ಅವುಗಳ ಸ್ಥಿತಿ ಮತ್ತು ಲಯಗಳ ಪರಸ್ಪರ ಕ್ರಿಯೆಯಿಂದ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿದೆ. ಅವುಗಳ ಸ್ಥಿತಿ ಮತ್ತು ಲಯಗಳಿಗೆ ನೀನೇ ಕಾರಣ. ಈ ಎಲ್ಲ ಕಾರ್ಯಗಳಿಂದ ಅಬಾಧಿತನಾಗಿದ್ದರೂ ನೀನು ನಿರಂತರವಾಗಿ ಪರಮ ನಿಯಂತ್ರಕ. ಪ್ರಿಯ ಪ್ರಭುವೆ, ವಾಸ್ತವವಾಗಿ ರಾಕ್ಷಸರಾಗಿ ಈ ಜಗತ್ತಿನಲ್ಲಿ ರಾಜರು ಎನಿಸಿಕೊಳ್ಳುವವರನ್ನು ಕೊಲ್ಲುವುದಕ್ಕಾಗಿಯೇ ನೀನು ಹುಟ್ಟಿದ್ದೀಯೆ. ರಾಜರ ವೇಷದಲ್ಲಿ ಈ ಪಿಶಾಚಿಗಳು ಜನರಿಗೆ ಮೋಸ ಮಾಡುತ್ತಿವೆ. ಧಾರ್ಮಿಕ ತತ್ವಗಳನ್ನು ಕಾಪಾಡಿ ಅನಿಷ್ಟ ದುಷ್ಕರ್ಮಿಗಳನ್ನು ನಾಶ ಮಾಡುವೆನೆಂಬ ನಿನ್ನ ಆಶ್ವಾಸನೆಯನ್ನು ನಡೆಸಿಕೊಡಲು ನೀನು ಅವತರಿಸಿದ್ದೀಯೆ. ಪ್ರಿಯ ಪ್ರಭುವೆ, ಹೀಗಿರುವುದರಿಂದ ಚಾಣೂರ, ಮುಷ್ಟಿಕ ಮತ್ತು ಇತರ ಮಲ್ಲರನ್ನು, ಆನೆಗಳನ್ನು ಮತ್ತು ಕಂಸನನ್ನು ಸಹ ನೀನು ಸಂಹರಿಸುವುದನ್ನು ನಾನು ಕಾಣುತ್ತೇನೆ ಎಂದು ನನಗೆ ನಿಶ್ಚಯವಾಗಿದೆ. ಇದನ್ನು ನನ್ನ ಕಣ್ಣಿನಿಂದಲೇ ಕಾಣುತ್ತೇನೆ. ಇದಾದ ನಂತರ ಶಂಖ, ಯವನ, ಮುರ ಮತ್ತು ನರಕಾಸುರನಂತಹ ಇತರ ರಾಕ್ಷಸರನ್ನು ಕೊಲ್ಲುವುದನ್ನು ನಾನು ನೋಡುತ್ತೇನೆ ಎಂಬ ಭರವಸೆ ಇದೆ. ನೀನು ಸ್ವರ್ಗಲೋಕದಿಂದ ಹೇಗೆ ಪಾರಿಜಾತ ಪುಷ್ಪವನ್ನು ತೆಗೆದುಕೊಳ್ಳುತ್ತೀಯೇ ಮತ್ತು ಸ್ವರ್ಗಾಧಿಪತಿಯನ್ನೇ ಹೇಗೆ ಸೋಲಿಸುತ್ತೀಯೇ ಎನ್ನುವುದನ್ನು ನಾನು ನೋಡುತ್ತೇನೆ. ಸಾಕ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾರದ ಮುನಿಯು ಮುಂದುವರಿದು ಹೀಗೆ ಹೇಳಿದರು. ಪ್ರಿಯ ಪ್ರಭುವೆ, ಅನಂತರ ನೀನು ಕ್ಷತ್ರಿಯನ ಶೌರ್ಯವನ್ನು ಮೆರೆದು ಹೇಗೆ ವೀರ ಅರಸರ ಪುತ್ರಿಯರನ್ನು ಮದುವೆಯಾಗುತ್ತೀ ಎನ್ನುವುದನ್ನು ನಾನು ಕಾಣುತ್ತೇನೆ. ಒಬ್ಬ ದೊಡ್ಡ ಮಹಾರಾಜನ ಮಗಳಾಗಿ ಸುಂದರಿಯೂ ಯೋಗ್ಯಳೂ ಆದ ರಾಜಕುಮಾರಿಯನ್ನು ಮದುವೆಯಾಗಲು ಕ್ಷತ್ರಿಯನು ಸ್ಪರ್ಧಿಗಳೊಡನೆ ಹೋರಾಡಿ ಜಯಶಾಲಿಯಾಗಬೇಕು. ಆಗ ಅವನಿಗೆ ಕನ್ಯಾದಾನ ದೊರೆಯುತ್ತದೆ. ಅನಂತರ ನೀನು ಅರಸ ನೃಗನನ್ನು ನರಕ ಸದೃಶ ಸ್ಥಿತಿಯಿಂದ ಹೇಗೆ ಉದ್ಧರಿಸುತ್ತೀ ಎನ್ನುವುದನ್ನು ನಾನು ಕಾಣುತ್ತೇನೆ. ನಾರದ ಮುನಿಯು ಹೇಳಿದರು, ಇದು ದ್ವಾರಕೆಯಲ್ಲಿ ನಡೆಯುವುದು. ನೀನು ನಿನ್ನ ಪತ್ನಿಯನ್ನು ಶಮಂತಕ ಮಣಿಯನ್ನು ಹೇಗೆ ಪಡೆಯುತ್ತೀ ಮತ್ತು ಆಗಲೇ ಬೇರೊಂದು ಲೋಕಕ್ಕೆ ಹೋಗಿದ್ದ ಒಬ್ಬ ಬ್ರಾಹ್ಮಣನ ಮಗನನ್ನು ಹೇಗೆ ಸಾವಿನಿಂದ ಉಳಿಸುತ್ತೀ ಎನ್ನುವುದನ್ನು ಕಾಣುತ್ತೇನೆ. ಇದಾದ ನಂತರ ನೀನು ಪುಂಡ್ರಕ ರಾಕ್ಷಸನನ್ನು ಕೊಲ್ಲುವುದನ್ನು, ಕಾಶಿ ರಾಜ್ಯವನ್ನು ಬೂದಿ ಮಾಡುವುದನ್ನು ಕಾಣುತ್ತೇನೆ. ಚೇದಿ ರಾಜನನ್ನು, ದಂತವಕ್ರನನ್ನು ಕಠಿಣ ಹೋರಾಟದಲ್ಲಿ ಯುಧಿಷ್ಠಿರ ಮಹಾರಾಜನ ಪರವಾಗಿ ನೀನು ಕೊಳ್ಳುವುದನ್ನು ಕಾಣುತ್ತೇನೆ. ಇದೆಲ್ಲದರ ಜೊತೆಗೆ ನೀನು ದ್ವಾರಕೆಯಲ್ಲಿದ್ದಾಗ ನಿನ್ನ ಅನೇಕ ಸಾಹಸ ಕಾರ್ಯಗಳನ್ನು ನೋಡಲು ಸಾಧ್ಯವಾಗುತ್ತದೆ. ನಿನ್ನ ಈ ಮಹಾ ಕಾರ್ಯಗಳನ್ನು ಎಲ್ಲ ಕಾಲದಲ್ಲಿಯೂ ಮಹಾಕವಿಗಳು ಹಾಡಿ ಹೊಗಳುತ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಪ್ರಿಯ ಸ್ನೇಹಿತ ಅರ್ಜುನನ ಸಾರಥಿಯಾಗಿ ಭಾಗವಹಿಸುತ್ತೀಯೇ. ಅಜೇಯ ಕಾಲದ ಅವತಾರನಾಗಿ ಅನಂತ ಕಾಲನಾಗಿ ಅಲ್ಲಿ ನೆರೆದ ಅತಿರಥ ಮಹಾರಥರನ್ನೆಲ್ಲ ಸೋಲಿಸುತ್ತೀಯೇ. ಆ ರಣಭೂಮಿಯಲ್ಲಿ ಬೃಹತ್ ಸೈನ್ಯಗಳು ನಾಶವಾಗುವುದನ್ನು ನಾನು ಕಾಣುತ್ತೇನೆ. ಪ್ರಿಯ ಪ್ರಭು, ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ನಿನ್ನ ಚರಣ ಕಮಲಗಳಿಗೆ ಅರ್ಪಿಸುತ್ತೇನೆ. ನೀನು ಪರಿಪೂರ್ಣ ಜ್ಞಾನಾನಂದಗಳಲ್ಲಿ ಅಲೌಕಿಕ ಸ್ಥಿತಿಯಲ್ಲಿದ್ದೀಯೆ. ನಿನ್ನ ಸ್ವಯಂ ಪೂರ್ಣನು ಮತ್ತು ಎಲ್ಲ ಆಸೆಗಳನ್ನು ಮೀರಿದವನು.
ನಿನ್ನ ಅಂತರಂಗ ಶಕ್ತಿಯನ್ನು ಪ್ರದರ್ಶಿಸಿ ಮಾಯೆಯ ಪ್ರಭಾವವನ್ನು ಸೃಷ್ಟಿಸಿದ್ದೀಯೇ. ನಿನ್ನ ಮೇರೆ ಇಲ್ಲದ ಶಕ್ತಿಯನ್ನು ಯಾರೂ ಅಳೆಯಲಾರರು. ಪ್ರಿಯ ಪ್ರಭು, ನೀನೇ ಪರಮ ನಿಯಂತ್ರಕ. ನೀನು ನಿನ್ನ ಅಂತರಂಗ ಶಕ್ತಿಗೆ ಮಾತ್ರ ಒಳಪಟ್ಟಿದ್ದೀಯೇ. ನೀನು ಸೃಷ್ಟಿಸಿರುವ ಯಾವುದೇ ವಸ್ತುವನ್ನು ನೀನು ಅವಲಂಬಿಸಿದ್ದೀಯೇ ಎಂದು ಯೋಚನೆ ಮಾಡುವುದೇ ವ್ಯರ್ಥ. ನೀನು ಯದುವಂಶದಲ್ಲಿ ಅಥವಾ ವೃಷ್ಣಿವಂಶದಲ್ಲಿ ಜನಿಸಿದ್ದೀಯೇ. ನಿನ್ನ ಶಾಶ್ವತ ಜ್ಞಾನಾನಂದದ ಮೂಲ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿರುವುದು ನಿನ್ನ ಲೀಲೆಯೇ. ನೀನು ನಿನ್ನ ವಿನಾ ಬೇರಾವುದನ್ನು ಅವಲಂಬಿಸಿಲ್ಲ. ಆದುದರಿಂದ ನಿನ್ನ ಚರಣ ಕಮಲಗಳಲ್ಲಿ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಜನಸಾಮಾನ್ಯರಿಗೆ ಕೃಷ್ಣನು ಸಂಪೂರ್ಣವಾಗಿ ತುಂಬಾ ಮೇಲೋಗ್ಬಿಡ್ತು ಮಾತಾಜಿ, ಸ್ವಲ್ಪ ಕೆಳಗ್ ಮಾಡಿ. ಬಂದಿದೆ ಕೆಳಗೆ. ಸಂಪೂರ್ಣವಾಗಿ ಸ್ವತಂತ್ರನೋ ಎನ್ನುವುದನ್ನು ಮಂದಟ್ಟು ಮಾಡಿಕೊಡಲು ನಾರದ ಮುನಿಯೋ ಬಯಸಿದರು. ಯದುವಂಶದಲ್ಲಿ ಜನನ ಅಥವಾ ಅರ್ಜುನೊಡನೆ ಮೈತ್ರಿ ಇಂಥ ಚಟುವಟಿಕೆಗಳಿಂದ ಕೃಷ್ಣನು ಕರ್ಮಫಲವನ್ನು ಅನುಭವಿಸಬೇಕಾಗುವುದಿಲ್ಲ. ಇದೆಲ್ಲ ಲೀಲೆಗಳಷ್ಟೇ. ಅವನ ಮಟ್ಟಿಗೆ ಬರೀ ಆಟಗಳು. ಆದರೆ ನಮ್ಮ ಮಟ್ಟಿಗೆ ಅವು ವಾಸ್ತವವಾದ ಮೂರ್ತವಾದ ಅಂಶಗಳು. ಶ್ರೀಕೃಷ್ಣನಿಗೆ ತನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ನಾರದ ಮುನಿಗಳು ಅವನ ಅನುಮತಿ ಪಡೆದು ನಿರ್ಗಮಿಸಿದರು. ಕೇಶಿರಾಕ್ಷನನ್ನು ಕೊಂದ ನಂತರ ಕೃಷ್ಣನು ಏನು ನಡೆಯಲಿಲ್ಲ ಎನ್ನುವಂತೆ ತನ್ನ ಸ್ನೇಹಿತರ ಬಳಿಗೆ ಹಿಂದಿರುಗಿ ಕಾಡಿಗೆ ಗೋವುಗಳನ್ನು ನೋಡಿಕೊಳ್ಳುತ್ತಿದ್ದನು. ಹೀಗೆ ಕೃಷ್ಣನು ವೃಂದಾವನದಲ್ಲಿ ತನ್ನ ಗೆಳೆಯರು, ಗೋಪಾಲ ಬಾಲಕರು ಮತ್ತು ಗೋಪಿಯರೊಂದಿಗೆ ತನ್ನ ಅಲೌಕಿಕ ಚಟುವಟಿಕೆಗಳಲ್ಲಿ ನಿರತನಾಗಿದ್ದನು. ಆದರೆ ಒಮ್ಮೊಮ್ಮೆ ಬೇರೆ ಬೇರೆ ಬಗೆಗಳು ರಾಕ್ಷಸನ್ನು ಸಂಹರಿಸಿ ದೇವೋತ್ತಮ ಪರಮಪುರುಷನ ಅಸಾಧಾರಣ ಶಕ್ತಿಯನ್ನು ಮೆರೆದನು. ಬೆಳಗ್ಗೆ ಸ್ವಲ್ಪ ಹೊತ್ತಿನ ಮೇಲೆ ಕೃಷ್ಣನು ತನ್ನ ಸ್ನೇಹಿತ ಗೋಪ ಬಾಲಕರೊಂದಿಗೆ ಆಟವಾಡಲು ಗೋವರ್ಧನಗಿರಿಯ ಮೇಲಕ್ಕೆ ಹೋದನು. ಅವರು ಕಳ್ಳರು ಮತ್ತು ಶಾಂತಿ ರಕ್ಷಕರು ಆಟವಾಡುತ್ತಿದ್ದರು. ಕೆಲವು ಹುಡುಗರು ಶಾಂತಿ ರಕ್ಷಕ ಪೇದೆಗಳಾದರು, ಕೆಲವರು ಕಳ್ಳರಾದರು, ಮತ್ತೆ ಕೆಲವರು ಕುರಿಗಳ ಪಾತ್ರ ವಹಿಸಿದರು. ಅವರು ಹೀಗೆ ಬಾಲ್ಯ ಸಹಜವಾದ ಆಟಗಳನ್ನು ಆಡುತ್ತಿದ್ದಾಗ ವ್ಯೂಮಾಸುರನು ಎನ್ನುವ ರಾಕ್ಷಸನು ಅಲ್ಲಿ ಕಾಣಿಸಿಕೊಂಡನು. ವ್ಯೂಮಾಸುರ ಎಂದರೆ ಆಕಾಶದಲ್ಲಿ ಹಾರಾಡುವ ರಾಕ್ಷಸ. ಅವನು ಮಯ ಎನ್ನುವ ಮತ್ತೊಬ್ಬ ಮಹಾರಾಕ್ಷಸನ ಸ್ವಲ್ಪ ದೊಡ್ಡದಾಗಿದೆ, ಚಿಕ್ಕದ್ ಮಾಡ್ಕೊತೀನಿ ಮಾತಾಜಿ. ಮಗ. ಈ ರಾಕ್ಷಸರಿಗೆ ಅದ್ಭುತ ಮಾಂತ್ರಿಕತೆ ಉಂಟು. ವ್ಯೂಮಾಸುರನು ಕಳ್ಳರ ಪಾತ್ರವನ್ನು ವಹಿಸಿದ್ದ. ಒಮ್ಮೆ ಗೋಪ ಬಾಲಕನ ವೇಷವನ್ನು ಧರಿಸಿ ಕುರಿಗಳ ಪಾತ್ರವನ್ನು ವಹಿಸಿದ್ದ. ಅನೇಕ ಮಂದಿ ಹುಡುಗರನ್ನು ಕದ್ದುಕೊಂಡು ಹೋದನು. ಒಬ್ಬೊಬ್ಬರನ್ನಾಗಿ ಎಲ್ಲಾ ಹುಡುಗರನ್ನು ಕದ್ದುಕೊಂಡು ಹೋಗಿ ಅವರನ್ನು ಬೆಟ್ಟದ ಗುಹೆಗಳಲ್ಲಿ ಇಟ್ಟು ಪ್ರವೇಶ ದ್ವಾರವನ್ನು ಕಲ್ಲುಗಳಿಂದ ಮುಚ್ಚಿಬಿಟ್ಟನು. ರಾಕ್ಷಸನ ಮೋಸವು ಕೃಷ್ಣನಿಗೆ ಅರ್ಥವಾಯಿತು. ಸಿಂಹವು ಕುರಿಮರಿಗಳನ್ನು ಹಿಡಿಯುವಂತೆ ಅವನು ರಾಕ್ಷಸನು ಹಿಡಿದನು. ಬಂಧನದಿಂದ ತಪ್ಪಿಸಿಕೊಳ್ಳಲು ರಾಕ್ಷಸನು ಬೆಟ್ಟದಂತೆ ಬೆಳೆಯಲು ಪ್ರಯತ್ನಿಸಿದನು. ಆದರೆ ಅವನು ತನ್ನ ಹಿಡಿತದಿಂದ ಬಿಡಿಸಿಕೊಳ್ಳಲು ಕೃಷ್ಣ ಅವಕಾಶ ಕೊಡಲಿಲ್ಲ. ಕಟುಕನ ಮನೆಯಲ್ಲಿ ಪ್ರಾಣಿಯನ್ನು ಕೊಲ್ಲುವಂತೆ ಕೃಷ್ಣನು ಬಹು ರಭಸದಿಂದ ಅವನನ್ನು ನೆಲಕ್ಕೊಗೆದು ಕೊಂದನು. ವ್ಯೂಮಾಸುರನ್ನು ಕೊಂದ ನಂತರ ಅವನು ತನ್ನ ಸ್ನೇಹಿತರನ್ನೆಲ್ಲ ಬೆಟ್ಟದ ಗವಿಯಿಂದ ಬಿಡಿಸಿದನು. ಈ ಅದ್ಭುತ ಕಾರ್ಯಗಳಿಗಾಗಿ ಅವನ ಸ್ನೇಹಿತರು ದೇವತೆಗಳು ಅವನನ್ನು ಹೊಗಳಿದರು. ಅವನು ತನ್ನ ಹಸುಗಳು ಮತ್ತು ಸ್ನೇಹಿತರೊಂದಿಗೆ ವೃಂದಾವನಕ್ಕೆ ಹಿಂದಿರುಗಿದನು. ಕೇಶಿರಾಕ್ಷ ಮತ್ತು ವ್ಯೂಮಾಸುರರ ವಧೆ ಎಂಬ 30ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಮಾತಾಜಿ, ಧನ್ಯವಾದಗಳು. ಇದನ್ನು ನಾಳೆ ವಿವರಿಸ್ತಾರೆ. ನಿಮಗೆ ಶ್ಲೋಕ ಕ್ಲಾಸ್ಗೆ ಟೈಮ್ ಆಯ್ತು ನೋಡಿ. ಭಾಗವತಂ 1ನೇ ಸ್ಕಂದದಿಂದ ಸ್ಟಾರ್ಟ್ ಆಗಿದೆ ಕ್ಲಾಸ್. ಬೆಳಿಗ್ಗೆ 11 ಗಂಟೆಗೆ ಪ್ರಭುಜಿ ಲಿಂಕ್ ಅಲ್ಲಿ ಭಾಗವತಂ ಬೆಳಿಗಿಂದು ಭಾಗವತಂ ಆಗ್ತದಲ್ಲ, ಅದೇ ಲಿಂಕ್ ಅಲ್ಲಿ ಇದೇ ಲಿಂಕ್ ಇವತ್ತು ಈಗ ಹಾಕಿದ್ದೇನೆ ನೋಡಿ. ಅದೇ ಲಿಂಕ್ ಅಲ್ಲಿ 11 ಗಂಟೆಯಿಂದ 12 ಗಂಟೆ ತನಕ 1ನೇ ಇದು ಸ್ಕಂದ ಸ್ಟಾರ್ಟ್ ಆಗಿದೆ. ಜಾಯಿನ್ ಆಗಿ ಆಗೋರಿಗೆ. ಓಕೆ, ಹರೇ ಕೃಷ್ಣ. ಮತ್ತೆ ಟೆಂಪಲ್ಗೆ ಯಾರೆಲ್ಲ ಬರ್ತಾರೆ ಆ ಫಾರ್ಮ್ ಅನ್ನೆಲ್ಲ ಫಿಲ್ಅಪ್ ಮಾಡಿ. ಫಾರ್ಮ್ ಹಾಕಿದ್ದಾರೆ ಗ್ರೂಪ್ ಅಲ್ಲಿ, ಎಲ್ಲಾ ಗ್ರೂಪ್ ಅಲ್ಲಿ ಸಹ ಹಾಕಿದ್ದಾರೆ ಎಲ್ಲ. ಓಕೆ, ಹರೇ ಕೃಷ್ಣ. ಮಾತಾಜಿ ಎಂಡ್ ಮಾಡಿ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸರಿ ಕಮಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನೀವೇ ಎಂಟು ಮಾಡ್ಬೇಕು. ನೀವೇ ಅಲ್ಲ ಇದು ವಾಂಚಾಕಲ್ಪತರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ